ಮಂದಿಯ ಇದರ 2019-20 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಇವತ್ತು ಕರೆದಿದ್ದೇವೆ. ಆಗಮಿಸಿದಂಥ ಎಲ್ಲರೂ ಕೂಡ ಅಲ್ಲಿ ನಮ್ಮ ಸಹಿಯನ್ನು ಪಡೆದು ಸಹಿಯನ್ನು ಹಾಕುವುದರ ಮೂಲಕ ನೋಂದಾಯಿಸಿಕೊಳ್ಬೇಕು. ಹೆಸರು ನೋಂದಾಯಿಸಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವ್ಯವಸ್ಥೆ ಇದೆ, ಅವಶ್ಯಕತೆ ಅದರದ್ದು ಕೂಡ ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ವರ್ಷ ಕೋವಿಡ್-19ನ ಒಂದು ಬಾಧೆಯಿಂದಾಗಿ ಸೆಪ್ಟೆಂಬರ್ ಒಳಗೆ ಆಗಬೇಕಿದ್ದಂತೆ ಎಲ್ಲವೂ ಕೂಡ ಹಿಂದೆ ಬಿದ್ದಿದೆ. ಹಾಗಾಗಿ ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡುವುದರ ಮೂಲಕ ಇವತ್ತಿನ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅದೇ ಪ್ರಕಾರ ಇವತ್ತಿನ ಈ ಸಭೆಯನ್ನು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ MS ಇವರು ವಹಿಸಿಕೊಂಡು ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲ ಸದಸ್ಯರ ಪರವಾಗಿ. ಹಾಗೆ ಅವರನ್ನು ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾಗಿ ಇವತ್ತು ನಮ್ಮ ಸೊಸೈಟಿಯಲ್ಲಿ ಇರತಕ್ಕಂಥ ಶ್ರೀಯುತ ವಿಶಾಲ್ ಇವರು ಕೂಡ ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಒಂದು 2-3 ಮಂದಿ ನಿರ್ದೇಶಕರು ಇವತ್ತು ಅನಿವಾರ್ಯ ಕಾರಣದಿಂದ ಅವರು ಅಬ್ಸೆಂಟ್ ಆಗ್ತಾ ಇದ್ದಾರೆ. ಆದರೆ ಎಲ್ಲರನ್ನೂ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಗೌರವಪೂರ್ಣಕವಾಗಿ. ಹಾಗೆ ಡಾಕ್ಟರ್ ಚೈತ್ರ ಆರ್ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ, ನಿರ್ದೇಶಕರಲ್ಲಿ ಒಬ್ಬರು. ಹಾಗೆ ನಿರ್ದೇಶಕರಲ್ಲಿ ಇನ್ನೊಬ್ಬರು ಡಾಕ್ಟರ್ ಶ್ರೀನಿವಾಸ್ ಮೂಲ್ಯ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಭರತ್ P ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶಶಿಧರ್ ಶೆಟ್ಟಿ ಕಟೀಲ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಾರಾಯಣ ಕುಲ, ಶ್ರೀಮತಿ ನಿರ್ಮಲಾ, ಹಾಗೆ ಕುಮಾರಿ ಸೌಮ್ಯ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಬಿ ಲೋಹಿತ್ ಅವರು, ಹಾಗೆ ತೊನ್ಸೆ ಪುಷ್ಕರ ಕುಮಾರ ಇಲ್ಲಿದ್ದೇನೆ. ಹಾಗೆ ಶ್ರೀ ಅನಿಲ್ ಕುಮಾರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ವಿನಯ್ ರಾಜ್ A ಅವರು ಕೂಡ ಇವತ್ತು ಬರಲಿಕ್ಕಿದ್ದಾರೆ. ಹಾಗೆ ಶ್ರೀ ವಿವೇಕ್ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಸುನೀತಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಭಾ ಅವರನ್ನು ಕೂಡ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇವತ್ತು ಈ ಸಹಕಾರಿ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಕುಮಾರಿ ಅರ್ಪಿತಾ ಅವರಿದ್ದಾರೆ, ದಯಾನಂದ ಕೋಟ್ಯಾರ್ ಅವರಿದ್ದಾರೆ, ಹಾಗೆ ಪ್ರಸಾದ್ ಬಿ ಇದ್ದಾರೆ ಸಿಬ್ಬಂದಿಗಳಾಗಿ ಅವರು ಕೂಡ ಉಪಸ್ಥಿತರಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗೆ ವಿಶೇಷ ಆಹ್ವಾನಿತರಾಗಿ ಇವತ್ತು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಸೀತಾರಾಮ್ ಬಂಗೇರ್ ಅವರನ್ನು ವೇದಿಕೆಗೆ ಅವರು ನಮ್ಮ ಅಧ್ಯಕ್ಷರು ಕರೆದಿದ್ದಾರೆ, ದಯವಿಟ್ಟು ಬರಬೇಕಂತ ವೇದಿಕೆ. ಶಾರದೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು, ಅದರ ಜೊತೆಗೆ ಇತ್ತೀಚೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರಾದ ಹಿರಿಯರು ವೇದಿಕೆಗೆ ಬರಲಿ ಅಂತ ಆಹ್ವಾನಿಸ್ತಾ ಇದ್ದಾರೆ. ಹಾಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಅಧ್ಯಕ್ಷರು ನಡೆಸಿಕೊಡುವಂಥ ಈ ಒಂದು ಸಭೆಯ ಈ ವಾರ್ಷಿಕ ಸಾಮಾನ್ಯ ಸಭೆಯ ಈ ಆರಂಭವನ್ನು ನಾವು ಒಂದು ಚಿಕ್ಕ ದೇವರ ನಾಮದೊಂದಿಗೆ ಆರಂಭಿಸೋಣ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಪ್ರಾರ್ಥನೆ. ಶುಕ್ಲಾಂಬರಧರೋ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸದಾ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗೌರಿ ಶ್ರೀ ಕಟಿಲೇಶ್ವರಿ ನಮೋಸ್ತುತೆ ನಮೋಸ್ತುತೆ ನಮೋ
ರೀತಿ ಇವತ್ತು ಶಾರದಾ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಾವು ನಂಬಿದಂಥ ಶಾರದಾ ಮಾತೆ ಎಲ್ಲರಿಗೂ ಅನುಗ್ರಹವನ್ನು ಪ್ರಾಪ್ತಿ ಮಾಡಲಿ ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ದುರ್ಗಾ ಪರಮೇಶ್ವರಿ ಕಟಲೇಶ್ವರಿಯನ್ನು ಭಕ್ತಿ ಮಾಡುವುದರ ಮೂಲಕ ಅಲ್ಲಿ ಸೌಂದರ್ಯ ಪ್ಯಾಲೇಸ್ ಹಾಗೆ ಸೌಂದರ್ಯ ರೆಸಾರ್ಟ್ ಇತ್ಯಾದಿ ಉದ್ಯಮಗಳನ್ನು ಯಶಸ್ವಿಯಾಗಿ ಶ್ರೀದೇವಿಯ ಅನುಗ್ರಹದಿಂದ ಮಾಡಿ ಇಲ್ಲಿ ಕೂಡ ಒಂದು ಉದ್ಯಮವನ್ನು ಅಂದರೆ ಒಂದು ರೀತಿಯ ಸಹಕಾರಿ ಸಂಸ್ಥೆಯನ್ನು ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಡಿದ್ದಾರೆ. ಆ ರೀತಿಯಲ್ಲಿ ಕಟಲೇಶ್ವರಿಯನ್ನು ಕೂಡ ನಮಸ್ಕರಿಸಿದ್ದೇವೆ. ಎಲ್ಲ ದೇವರ ಅನುಗ್ರಹ ಸಂಸ್ಥೆಗೆ ಅದರಲ್ಲಿ ದುಡಿಯುವಂಥ ಎಲ್ಲರಿಗೆ ಹಾಗೆ ಸದಸ್ಯರಿಗೆ ಸಿಗಲಿ ಅಂತ ಹಾರೈಸಿ ಈಗ ಔಪಚಾರಿಕವಾಗಿ ನಾನು ವೇದಿಕೆಯಲ್ಲಿರುವವರನ್ನು ಸ್ವಾಗತಿಸುವುದು ನಮ್ಮ ಧರ್ಮ. ಅದೇ ರೀತಿ ಸಭೆಯ ಮತ್ತು ಈ ಒಂದು ಸಾಮಾನ್ಯ ಸಭೆ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮದ ಅಂತೇಳಿ ಒಂದು ಹೆಸರಿಟ್ಟುಕೊಂಡು ಆರಂಭಗೊಂಡಂಥ ಈ ಸಂಸ್ಥೆ 2019-20 ಸಾಲಿನ ಈ ಒಂದು ಸಾಮಾನ್ಯ ಸಭೆ ಈಗಾಗಲೇ ಎಲ್ಲ ಸೊಸೈಟಿಗಳಲ್ಲಿ ಅದು ಸೆಪ್ಟೆಂಬರ್ ಒಳಗೆ ಅದರ ಚುನಾವಣೆ ಇರದೆ ಕೊಳ್ಳಿ ಅದರ ಮಹಾಸಭೆ ಮತ್ತು ಸಾಮಾನ್ಯ ಸಭೆ ನಡೆಸ್ತಾರೆ. ಈ ವರ್ಷ ಕೊರೋನಾ ಒಂದು ನಿಮಿತ್ತ ಎಲ್ಲ ಕಾರ್ಯಕ್ರಮಗಳು ಕೂಡ ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ಈಗ ಈ ಡಿಸೆಂಬರ್ ತಿಂಗಳಲ್ಲಿ ಇದನ್ನು ಎಲ್ಲರೂ ನವೆಂಬರ್ ಡಿಸೆಂಬರಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಈ ಸಂಸ್ಥೆಯ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಸಂಸ್ಥೆಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮದ ಪ್ರಗತಿಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಇಲ್ಲಿ ಎಲ್ಲ ನಿರ್ದೇಶಕರನ್ನು ಒಂದು ರೀತಿಯಲ್ಲಿ ಬಹಳ ಸ್ನೇಹಪೂರ್ಣವಾಗಿ ಕಂಡು ಸಿಬ್ಬಂದಿಗಳನ್ನು ಅದೇ ರೀತಿಯಲ್ಲಿ ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ನೀಡಿ ಕೇಳಿದಂಥ ಎಲ್ಲ ಸಹಕಾರಿ ಅಪೇಕ್ಷಿತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸಹಕಾರವನ್ನು ನೀಡುವಂಥ ವ್ಯಕ್ತಿ ರಮೇಶ್ MS ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಅವರನ್ನು ನಾನು ಎಲ್ಲ ಸದಸ್ಯರ ಪರವಾಗಿ ಮತ್ತು ಇಲ್ಲಿ ನೆರೆದಂಥವರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾರದಾ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ H ಅವರು ಬಂದು ಈ ಸಭಾಂಗಣದ ಒಂದು ನಮ್ಮ ಗೌರವದ ಹಾಗೆ ಅವರು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ವಿಶಾಲ್ ಅವರು ಹಾಗೆ ನಮ್ಮಲ್ಲಿ ಈಗ ಡಾಕ್ಟರ್ ಚೈತ್ರ ಆರ್ ಅವರು ನಿರ್ದೇಶಕರಾಗಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುನೀತಾ ಅವರನ್ನು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀನಿವಾಸ್ ಮೂಲ್ಯ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ನಮ್ಮ ರಾಜೇಶ್ KS ಅವರು ಬಂದು ಅವರಿಗೆ ಪುಷ್ಪವಿತ್ತು ಸ್ವಾಗತಿಸಬೇಕಂತ ಕೇಳ್ತಾರೆ. ಡಾಕ್ಟರ್ ಶ್ರೀನಿವಾಸ್ ಮೂಲ್ಯ ಅವರು ನಿರ್ದೇಶಕರು. ಹಾಗೆ ಶ್ರೀ ಭರತ್ P ಅವರಿದ್ದಾರೆ. ಅವರನ್ನು ಕೂಡ ನಮ್ಮ ಪ್ರವೀಣ್ ಅವರು ದಯವಿಟ್ಟು ಬಂದು ಪ್ರವೀಣ್ ಪುಷ್ಪಗದ್ದೆ ಅವರು ಬಂದು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಶಿಧರ್ ಶೆಟ್ಟಿ ಕಟೀಲ್ ಅವರು ಕೂಡ ಬಹಳ ಇಡೀ ಸೊಸೈಟಿಯ ಎಲ್ಲ ಅದರ ಒಂದು ಕಾರ್ಯವೈಖರಿಯ ಬಗ್ಗೆ ಪರಿಶೀಲನೆ ನಡೆಸಿ ಮಾರ್ಗದರ್ಶನ ನೀಡುವಂಥವರು ಕಟೀಲ್ನವರು. ಅವರು ನಮ್ಮ ಈ ಒಂದು ನಿರ್ದೇಶನದ ಒಂದು ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪ್ರೀತಮ್ ಅವರು ಬಂದು ದಯವಿಟ್ಟು ಅವರನ್ನು ಸ್ವಾಗತಿಸಬೇಕಂತಲೇ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಕಟ್ಟಡದವರು ಒಂದು ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ನಮ್ಮೊಂದಿಗೆ ಇವತ್ತು ಇನ್ನೋರ್ವರು ಶ್ರೀಯುತ ಅನಿಲ್ ಕುಮಾರ್ ಅವರಿದ್ದಾರೆ. ಅವರಿಗೆ ನಮ್ಮ ವಿಶ್ವನಾಥ್ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ವಿಶ್ವನಾಥ್ ಪಲ್ಯ ಅವರು ಒಂದು ಪುಷ್ಪವಿದ್ದು ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಕುಮಾರಿ ಸೌಮ್ಯ ಅವರು ಬರಲಿಲ್ಲ. ಹಾಗೆ ಶ್ರೀಯುತ B ಲೋಹಿತ್ ಅವರು ಕೂಡ ಬಂದಿಲ್ಲ. ಹಾಗೆ ನಮ್ಮ ವಿವೇಕ್ ಅವರು ಬಂದಿಲ್ಲಲ್ಲ ನಿರ್ದೇಶಕರು. ಇನ್ನು ಕೆಲವು ನಿರ್ದೇಶಕರು ಇವತ್ತು ಅನಿವಾರ್ಯ ಕಾರಣದಲ್ಲಿ ಕೆಲವರು ಬರೋದಿಲ್ಲ ಎಂಬ ಕಾರಣವನ್ನು ತಿಳಿಸಿದ್ದಾರೆ. ಇನ್ನು ಕೆಲವರು ಬರುವಂಥ ನಿರೀಕ್ಷೆ ಇದೆ. ನಮ್ಮ ಸಹಕಾರಿಯ ನಿರ್ದೇಶಕರಾದ ಸಂಸ್ಥೆಯ ಪುಷ್ಕಲ್ ಇವರನ್ನು ವಿದ್ಯಾಧರ್ ಶೆಟ್ಟಿ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇನ್ನು ಶ್ರೀಮತಿ ಸುನೀತಾ ಕುಮಾರಿ ಅರ್ಪಿತಾ. ಸುನೀತಾ ಅವರು ಕಾರ್ಯನಿರ್ವಹಣಾಧಿಕಾರಿಯಾಗಿ ಪ್ರಭಾರ ವಹಿಸಿ ಬಹಳ ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಬಹಳ ಶ್ರದ್ಧೆಯಿಂದ ದುಡಿತಾ ಇದ್ದಾರೆ. ಹಿರಿಯ ಗುಮಾಸ್ತಿಯಾಗಿ ಕುಮಾರಿ ಅರ್ಪಿತಾ ಅವರಿದ್ದಾರೆ. ಹಾಗೆ ಸಾಲ ವಸೂಲಾತಿಯಲ್ಲಿ ಶ್ರೀ ದಯಾನಂದ ಕೋಟ್ಯಾನ್ ಅವರಿದ್ದಾರೆ. ಪ್ರಸಾದ್ ಬಿ ಅವರು ನಿತ್ಯ ನಿಧಿ ಅಂದರೆ ಪಿಗ್ಮಿ ಸಂಗ್ರಾಹಕರಾಗಿದ್ದಾರೆ. ಇವರೆಲ್ಲರೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಶ್ರದ್ಧೆಯಿಂದ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಒಂದು ಸೊಸೈಟಿಯ ಬೆನ್ನೆಲುಬು ಸದಸ್ಯರು ಈಗಾಗಲೇ ಅಧ್ಯಕ್ಷರು ಆ ಕಿವಿ ಮಾತನ್ನು ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಕನಿಷ್ಠ ಒಂದು 500 ರೂಪಾಯಿಯ ಸದಸ್ಯರಾಗಿ ಅಥವಾ 2 ಸದಸ್ಯತ್ವಕ್ಕೆ 1,000, 3, 4 ಸದಸ್ಯತ್ವವನ್ನು ಪಡೆಯಬಹುದು. ಈ ಪಡೆಯುವುದರ ಮೂಲಕ ಡಿವಿಡೆಂಡೂ ಸಿಗ್ತದೆ ನಿಮಗೆ, ಮತ್ತೆ ನಿಮ್ಮ ಮನೆಯ ಮಕ್ಕಳಿಗೆ ಏನಾದರೂ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಜನೆಗೆ ಸಿಗ್ತದೆ, ಮತ್ತೆ ಎಲ್ಲ ಈ ಮೆಡಿಕಲ್ ಸೌಲಭ್ಯ ಇದೆಲ್ಲ ಸಿಗ್ತದೆ. ಅದೇ ರೀತಿಯಲ್ಲಿ ನಾನು ಈ ಒಂದು ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಸದಸ್ಯತ್ವವನ್ನು ಇದ್ದ ಸದಸ್ಯತ್ವವನ್ನು ಹೆಚ್ಚಿಸುವುದರ ಮೂಲಕ ಅಥವಾ ಹೊಸ ಸದಸ್ಯರಾಗುವುದರ ಮೂಲಕ ಒಂದು ಕಡೆಯಲ್ಲಿ ನಿಮ್ಮ ಪ್ರಯೋಜನವನ್ನು ನೀವೇ ಪಡೆದುಕೊಳ್ಳಿ ಮತ್ತು ಸೊಸೈಟಿಗೂ ಕೂಡ ನಮ್ಮ ಪ್ರೋತ್ಸಾಹ ಸಿಗುವಂತೆ ಮಾಡಿ ಪರಿಸರದ ಎಲ್ಲರಿಗೂ ಕೂಡ ಅದನ್ನು ಹೇಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಹಿರಿಯರಾಗಿ ನಮ್ಮ ಸೀತಾರಾಮ್ ಬಂಗೇರು ಅವರು ಎದುರುಗಡೆ ಕೂತ್ಕೊಳ್ಳಿಕ್ಕೆ ಬಂದದ್ದು, ಅವರನ್ನು ಬಹಳ ಸೌಜನ್ಯದಿಂದ ನಮ್ಮ ಸೌಂದರ್ಯ ರಮೇಶ್ ಹಿರಿಯರಂತೇಳಿ ವೇದಿಕೆಗೆ ಕರೆದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ಸೌಂದರ್ಯ ಈ ಒಂದು ಸಹಕಾರಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ಕೂಡ ನಮ್ಮ ಸುನೀತಾ ಅವರು ಪುಷ್ಪವನ್ನಿತ್ತು ಸ್ವಾಗತಿಸಬೇಕಂತ ಅಂದರೆ ಹಾಗೆ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಪ್ರಕಾರ ನಾವು ಬೇರೆ ಸಮಾರಂಭ ಮಾಡಿದಾಗೆಲ್ಲ ಸೊಸೈಟಿಯಲ್ಲೂ ಒಂದು ಅದರದ್ದೇ ಆದಂಥ ಕ್ರಮಗಳಿರ್ತದೆ. ಎಲ್ಲರೂ ವರದಿ ಪುಸ್ತಕವನ್ನು ಕೈಯಲ್ಲಿ ಇಟ್ಟುಕೊಳ್ಳಿ. ಇನ್ನು ಕ್ರಮ ಪ್ರಕಾರ ಅದರಂತೆ ಕಾರ್ಯಕ್ರಮ ಹೋಗ್ತದೆ. ಹಾಗೆ ಅದಕ್ಕಿಂತ ಮೊದಲು ಇನ್ನೊಮ್ಮೆ ನಾನು ಸದಸ್ಯರು ಬೆನ್ನೆಲುಬು ಅಂತ ಹೇಳಿದ್ದೇನೆ. ಈ ಒಂದು ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ಇದರಲ್ಲಿ ಈಗಾಗಲೇ ಸದಸ್ಯರಾದವರು ಮುಂದೆ ಸದಸ್ಯರಾಗುವವರನ್ನು ಗೌರವಪೂರ್ಣವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಪತ್ರಿಕಾ ಮಾಧ್ಯಮದವರು, ಮಾಧ್ಯಮ ಬಂಧುಗಳು, ಅದು ಹೊಸಪುರಲ್ಲಿ ಇರ್ಬೋದು, ಹಾಗೆ ಹಬ್ಬಕ್ಕ ಟಿವಿ ಇರ್ಬೋದು, ಇನ್ನುಳಿದಂಥ ಮಾಧ್ಯಮ ಬಂಧುಗಳಿರ್ಬೋದು, ಅವರೆಲ್ಲರೂ ಕೂಡ ಸಂಸ್ಥೆಯ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನು ಇವತ್ತು ಇಲ್ಲಿಗೆ ಆಗಮಿಸಿದಂಥ ನಮ್ಮ ಶಾರದಾ ಉತ್ಸವ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಮತ್ತು ಇಲ್ಲಿನ ಪರಿಸರದ ಎಲ್ಲರೂ ಕೂಡ ಇಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಗುವಾಗ ಪ್ರೋತ್ಸಾಹವನ್ನು ಕೊಡ್ತಾರೆ, ಒಳ್ಳೆಯ ಶಿಸ್ತಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇನ್ನು ಮುಂದೆ ನಾವೆಲ್ಲರೂ ಕೂಡ ಒಂದು ನಮ್ಮ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮವನ್ನು ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಜ್ಯೋತಿಯನ್ನು ಪ್ರಜ್ವಲಿಸಿ ಆ ಮೂಲಕ ನಾವು ಮುಂದಿನ ತಟ್ಟೆಯನ್ನು ಓದ್ತೇವೆ. ಹಾಗಾಗಿ ಹಿರಿಯರೆಲ್ಲ ಬಂದು ಜ್ಯೋತಿಯನ್ನು ಪ್ರಜ್ವಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದೃಢೀಕರಿಸುವುದು. ಅದು ಸಂಪ್ರದಾಯದಲ್ಲಿ ನಾವು ಹೇಗೆ ಸಹಕಾರಿ ಸಂಸ್ಥೆಗಳನ್ನು ಮಾಡ್ತೇವೆ ಆ ಪ್ರಕಾರವಾಗಿ ಕ್ರಮಣಿಕೆ ಹೋಗ್ತದೆ. ಹಾಗೆ ಆ ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದೃಢೀಕರಿಸುವಂಥದ್ದು. ಇದನ್ನು ಸಿಬ್ಬಂದಿ ಅರ್ಪಿತಾ ಅವರು ಮಾಡ್ತಾರೆ. ಸೌಹಾರ್ದ ಸಹಕಾರಿ ನಿಯಮಿತ ಬೆರಗ ಕಾಂಪ್ಲೆಕ್ಸ್ ದುರ್ಗಾಂಬ ಗ್ಯಾರೇಜ್ ಎದುರುಗಡೆ 1ನೇ ಕೊಲ್ಲಿ, ಮಂಗಳೂರು 575622. ಇಮೇಲ್ ಸೌಂದರ್ಯ ಓಂ ಸಾಯಿ society@gmail.com. ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸು. ಮಾನ್ಯ ಸದಸ್ಯರೇ, ನಮ್ಮ ಸಹಕಾರಿಯ 2019-20 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯು ದಿನಾಂಕ 6/12/2020 ಆದಿತ್ಯವಾರ ಪೂರ್ವಾಹ್ನ 10 ಗಂಟೆಗೆ ಸರಿಯಾಗಿ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಸಭಾಭವನ ತುಲ್ಯ ಇಲ್ಲಿ ಸಹಕಾರಿಯ ಅಧ್ಯಕ್ಷರಾದ ಶ್ರೀ ರಮೇಶ್ MS ಅವರ ಅಧ್ಯಕ್ಷತೆಯಲ್ಲಿ ಜರಗಲಿರುವುದು. ಸದಸ್ಯರಾದ ತಾವು ಕ್ಲಬ್ದ ಸಮಯಕ್ಕೆ ಸರಿಯಾಗಿ ಹಾಜರಾಗಬೇಕಾಗಿ ವಿನಂತಿ. ಆಡಳಿತ ಮಂಡಳಿಯ ಅನುಮತಿಯ ಮೇರೆಗೆ ಸ್ಥಳ ತುಲ್ಯ ಮಂಗಳೂರು. ದಿನಾಂಕ 16
ಅನ್ನು ಓದಿ ದೃಢೀಕರಿಸುವುದು. 4. 2018-19 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ನಿರ್ಣಯಗಳನ್ನು ಓದಿ ದೃಢೀಕರಿಸುವುದು. 5. 2019-20 ಸಾಲಿನ ವಾರ್ಷಿಕ ವರದಿಯನ್ನು ಓದಿ ಮಂಜೂರು ಮಾಡುವುದು. ಕುಮಾರ್ ಸೌಮ್ಯ ಅವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅವರಿಗೆ ಅರ್ಪಿತಾ ಅವರು ಪುಷ್ಪ ಇತ್ತು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾರೆ. ಕಾರ್ಯಕ್ರಮದ ಮುಂದುವರಿಸಿಕೊಂಡು ಅಲ್ಲಿ ವಾರ್ಷಿಕ ವರದಿಯ ಪೇಜಿನಲ್ಲಿ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ, ಅದರಲ್ಲಿ ವಿವಿಧೋದ್ದೇಶ ಅಂತ ಒಂದು ತಪ್ಪು ಪ್ರಿಂಟ್ ಆಗಿದೆ, ದಯವಿಟ್ಟು ಅದನ್ನು ಸ್ಟ್ರೈಕ್ ಮಾಡಿಕೊಳ್ಳಿ. ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ, ಅದು ವಿವಿಧೋದ್ದೇಶ ಅಂತ ಕರೆಕ್ಷನ್ ಮಾಡಿದ್ದೇವೆ ಕೆಲವದರಲ್ಲಿ, ಆದರೆ ಒಂದು ವೇಳೆ ಇದ್ದರೆ ಅದು ವಿವಿಧೋದ್ದೇಶ ಅಲ್ಲ ಅಂತೇಳಿ ನಾನು ತಿಳಿಸಿದ್ದು. ಈಗ ನಂಬರ್ 4, 2018-19 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ನಿರ್ಣಯಗಳನ್ನು ಓದಿ ದೃಢೀಕರಿಸುವುದು. ಇದು ಕಾರ್ಯನಿರ್ವಹಣಾಧಿಕಾರಿ ಸುನೀತಾ ಅವರು ಮಾಡ್ತಾರೆ. ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ವಾರ್ಷಿಕ ವರದಿ 2019-20. ಆತ್ಮೀಯ ಸದಸ್ಯರೇ, ನಮ್ಮ ಸಹಕಾರಿಯು ತನ್ನೆಲ್ಲ ಸದಸ್ಯರಿಗೆ ಸಹಕಾರ ಸಾರ್ಥಕ ಸೇವೆಯನ್ನು ನೀಡುತ್ತಿದ್ದು ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ. ಈ ಪ್ರಗತಿಪೂರ್ಣ ಬೆಳವಣಿಗೆಯಲ್ಲಿ ತಾವುಗಳು ನೀಡಿದ ತುಂಬು ಹೃದಯದ ಸಹಕಾರವನ್ನು ಸ್ವೀಕರಿಸುತ್ತಾ ತಮ್ಮಿಂದ ಇನ್ನೂ ಹೆಚ್ಚಿನ ಸಹಕಾರವನ್ನು ಅಪೇಕ್ಷಿಸಿ 31/3/2020 ಅಂತ್ಯವಾಗುವ ವಾರ್ಷಿಕ ವರದಿ ಹಾಗೂ 2020-21 ಸಾಲಿನ ಸಹಕಾರಿಯು ಕೈಗೊಳ್ಳುವ ಹೊಸ ಯೋಜನೆಗಳನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇವೆ. ಆಡಳಿತ ಮಂಡಳಿ ಸಹಕಾರಿಯ ವಿಧಿಯಂತೆ ಆಡಳಿತ ಮಂಡಳಿಯು ಚುನಾಯಿತ 13 ಮಂದಿ ನಿರ್ದೇಶಕರನ್ನು ಹೊಂದಿರುತ್ತದೆ. ಪ್ರಸ್ತುತ ಆಡಳಿತ ಮಂಡಳಿಯು 12 ಮಂದಿ ಚುನಾಯಿತ ನಿರ್ದೇಶಕರು, 1 ಸ್ಥಾನ ತೆರವಾಗಿರುತ್ತದೆ ಹಾಗೂ 2 ಮಂದಿ ಸಹಮತ ಆಯ್ಕೆಯ ನಿರ್ದೇಶಕರನ್ನು ಒಳಗೊಂಡಿರುತ್ತದೆ. ಸಹಕಾರಿಯ ಅಧ್ಯಕ್ಷರಾದ ಶ್ರೀ ರಮೇಶ್ MS, ಉಪಾಧ್ಯಕ್ಷರಾಗಿ ವಿಶಾಲ್, ನಿರ್ದೇಶಕರಾಗಿ ಡಾಕ್ಟರ್ ಚೈತ್ರ R, ಶ್ರೀ ಅನಿಲ್ ಕುಮಾರ್, ಶ್ರೀ ಶಶಿಧರ್ ಶೆಟ್ಟಿ, ಶ್ರೀ ವಿನಯರಾಜ್ A, ಶ್ರೀ ವಿವೇಕ್, ಶ್ರೀ B ಲೋಹಿತ್, ಶ್ರೀ ಭರತ್ P, ಡಾಕ್ಟರ್ ಶ್ರೀನಿವಾಸ್ ಮೂಲ್ಯ, ಶ್ರೀಮತಿ ನಿರ್ಮಲಾ, ಕುಮಾರಿ ಸೌಮ್ಯ, ಶ್ರೀ ನಾರಾಯಣ್ ಕೊಡಲ್, ಶ್ರೀ ತೋನ್ಶೆ ಪುಷ್ಕಲ್ ಕುಮಾರ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪ್ರಭಾರ ಶ್ರೀಮತಿ ಸುನೀತಾ ರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದಸ್ಯತ್ವ ಸಹಕಾರಿಯಲ್ಲಿರುವ ಸದಸ್ಯತ್ವದ ವಿವರ ಈ ಕೆಳಗಿನಂತಿದೆ. ತರಗತಿ A ತರಗತಿ ವರ್ಷ ಆರಂಭದಲ್ಲಿ 844 ಮಂದಿ ಇದ್ದು ವರ್ಷಾಂತ್ಯದಲ್ಲಿ 909 ಮಂದಿ ಇರುತ್ತಾರೆ. B ತರಗತಿಯಲ್ಲಿ ವರ್ಷದ ಆರಂಭದಲ್ಲಿ 2 ಮಂದಿ ಇದ್ದು ವರ್ಷಾಂತ್ಯದಲ್ಲಿ 2 ಮಂದಿಯೇ ಇರುತ್ತಾರೆ. C ತರಗತಿ ನಮ್ಮ ಸಹಕಾರಿಯಲ್ಲಿ ಮಣಿಪಾಲ ಆರೋಗ್ಯ ಸೌಲಭ್ಯವನ್ನು ಅಳವಡಿಸಲಾಗಿದೆ. ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುನೀತಾ ಅವರು ನೀಡಿದ್ದಾರೆ. 2018-19 ಸಾಲಿನ ಈ ನಿರ್ಣಯದ ಆಧಾರದ ಮೇಲೆ 2019-20 ಸಾಲಿನ ಈ ಒಂದು ಸಾಮಾನ್ಯ ಸಭೆ ಜರುಗುತ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ವರದಿಯನ್ನು ಈಗ ಇಲ್ಲಿ ಮಂಡಿಸಿದ್ದಾರೆ. ತಮ್ಮೆಲ್ಲರ ಕೈಯಲ್ಲಿ ಪುಸ್ತಕ ಇದೆ, ಹಾಗಾಗಿ ದಯವಿಟ್ಟು ಏನಾದರೂ ಇದರಲ್ಲಿ ತಪ್ಪಿದ್ದರೆ ಅಥವಾ ಏನಾದರೂ ಕೇಳಲಿಕ್ಕಿದ್ರೆ ಒಂದು 3 ನಿಮಿಷದ ಅವಕಾಶಗಳನ್ನು ಸದಸ್ಯರಿಗೆ ನಾವು ನೀಡುತ್ತೇವೆ. ಇಲ್ಲದೆ ಕೈ ಚಪ್ಪಾಳಿ ಹೊತ್ತಿಗೆ ಮಂಜೂರಾತಿಗೆ ಅವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. 2019-20 ಸಾಲಿನ ವರದಿ ಸಭೆಯಲ್ಲಿ ಮಂಜೂರಾಗಿದೆ. ಹಾಗೆ ಈಗ ಇನ್ನು ಪ್ರತ್ಯೇಕ ತಕ್ತೆಗಳಿದೆ, ಅದು ಶಾರ್ಟ್ ಇದೆ, ಇಷ್ಟು ಉದ್ದ ಇರುವುದಿಲ್ಲ, ಬೇಗ ಬೇಗ ಮುಗಿತದೆ, ಆದರೆ ಅದನ್ನು ತಿಳಿಸುವುದು ಧರ್ಮ. ಹಾಗಾಗಿ 2019-20 ಸಾಲಿನ ಮುಂಗಡ ಪತ್ರಕ್ಕಿಂತ ಜಾಸ್ತಿಯಾದ ಖರ್ಚುಗಳನ್ನು ಮಂಜೂರು ಮಾಡುವುದು, ಇದನ್ನು ಓದಿ ಹೇಳ್ತಾರೆ ಅರ್ಪಿತಾ ಅವರು. ಆಯವ್ಯಯ ಪಟ್ಟಿಗಿಂತ ಹೆಚ್ಚು ಖರ್ಚಾದ ಮೊದಲಗಿನ ವಿವರ ಆಡಳಿತ ಮಂಡಳಿ ನಿರ್ಣಯ ನಂಬರ್ 11/14/11/2020 ಕ್ರಮ ಸಂಖ್ಯೆ 1 ಖಾತೆಗಳ ವಿವರ ಸೇವಾ ಖರ್ಚುಗಳು
ಬಜೆಟ್ 2019-20 ಯಾವುದೇ ಬಜೆಟ್ ಇರಲಿಲ್ಲ. ನಿಜವಾಗಿಯೂ ಆದ ಖರ್ಚು 7,010 ರೂಪಾಯಿ. ಬಜೆಟ್ಗಿಂತ ಹೆಚ್ಚು ಖರ್ಚಾದ ಮೊತ್ತ 7,010 ರೂಪಾಯಿ. ಕ್ರಮ ಸಂಖ್ಯೆ 2 ದೂರವಾಣಿ ವೆಚ್ಚಗಳು 21,000. ನಿಜವಾಗಿಯೂ ಆದ ಖರ್ಚು 21,143 ರೂಪಾಯಿ. ಬಜೆಟ್ಗಿಂತ ಹೆಚ್ಚು ಖರ್ಚಾದದ್ದು 143 ರೂಪಾಯಿ. ಕ್ರಮ ಸಂಖ್ಯೆ 3 ಪಿಗ್ಮಿ ಕಮಿಷನ್ 1,50,000 ರೂಪಾಯಿ. ಬಜೆಟ್ ನಿಜವಾಗಿಯೂ ಆದ ಖರ್ಚು 1,82,464 ರೂಪಾಯಿ. ಬಜೆಟ್ಗಿಂತ ಖರ್ಚಾದ ಮೊತ್ತ 32,464 ರೂಪಾಯಿ. ಕ್ರಮ ಸಂಖ್ಯೆ 4 ಪೂಜಾ ಖರ್ಚುಗಳು ಬಜೆಟ್ 5,000. ನಿಜವಾಗಿಯೂ ಆದ ಖರ್ಚು 9,282 ರೂಪಾಯಿ. ಬಜೆಟ್ಗಿಂತ ಹೆಚ್ಚು ಖರ್ಚಾದದ್ದು 4,282 ರೂಪಾಯಿ. ಕ್ರಮ ಸಂಖ್ಯೆ 5 ಇನ್ಶೂರೆನ್ಸ್ ವೆಚ್ಚಗಳು ಬಜೆಟ್ ಅಂದರೆ ಬಜೆಟ್ ಇಂಥ ಜಾಸ್ತಿ ಆದ ಖರ್ಚುಗಳನ್ನು ಮಂಜೂರು ಮಾಡಬೇಕು ಮಂಡಿಸಿದ್ದಾರೆ ಅರ್ಪಿತಾ ಅವರು. ಅದು ಜಾಸ್ತಿ ಯಾಕೆ ಆದದ್ದು ಎಂಬುದರ ಬಗ್ಗೆ ಏನಾದರೂ ಸಂಶಯಗಳಿದ್ದರೆ ಅಥವಾ ಏನಾದರೂ ಸಲಹೆಗಳಿದ್ದರೆ ಕೊಡ್ಬೋದು. ಇಲ್ಲದ್ರೆ ಅದನ್ನು ಕೈ ಚಪ್ಪಾಳಿಯೊಂದಿಗೆ ಮಂಜೂರು ಮಾಡಬೇಕಾಗಿ ವಿನಂತಿ. ವಂದನೆಗಳು. 2020-21 ಸಾಲಿನ ಅಂದಾಜು ಆಯವ್ಯಯ ಪಟ್ಟಿ ಪಟ್ಟಿಯನ್ನು ಮಂಡಿಸಿ ಮಂಜೂರು ಮಾಡಬೇಕಾಗಿದೆ. ಅದನ್ನು ಕೂಡ ಹನ್ನೆರಡು ಪುಟ ಸಂಖ್ಯೆ 12 ಆಯ್ತಾಯ್ತು. ಈಗ ನೀವು ಓದಿ. ಈಗ ಅದರ ಹಿಂದಿದ್ದು ಆಯವ್ಯಯ ಪಟ್ಟಿ ಹೆಚ್ಚಾದ ಮೊಬೈಲಿನ ವಿವರ ಇಲ್ಲಿ ಉಂಟಲ್ಲ ಈಚೆ ಬದಿಯಲ್ಲಿ, ಅದು ಪುಟ ಸಂಖ್ಯೆ 13. ಈಗಾಗಲೇ ಓದಿದ್ದು 13. ಹಾಗಾಗಿ ಅದರ ಈಚೆ ಬದಿಯಲ್ಲಿರುವಂಥದ್ದು ಪುಟ ಸಂಖ್ಯೆ 12ರಲ್ಲಿರುವಂಥದ್ದು ಈಗ ಓದಿ ಹೇಳ್ತಾರೆ. ಪುಟ ಸಂಖ್ಯೆ 12 2020-21 ಸಾಲಿನ ಅಂದಾಜು ಆಯವ್ಯಯ ಆಡಳಿತ ಮಂಡಳಿಯ ನಿರ್ಣಯ ನಂಬರ್ 10/14/11/2020. ಕ್ರಮ ಸಂಖ್ಯೆ 1 ಆಯ ಬಡ್ಡಿಯಿಂದ ಬರಬಹುದಾದ ಆದಾಯ ರೂಪಾಯಿ 18 ಲಕ್ಷ ರೂಪಾಯಿ. 2 ಇತರ ಆದಾಯಗಳು 1,25,000. ವ್ಯಯ ಕ್ರಮ ಸಂಖ್ಯೆ 1 ಕಚೇರಿ ಬಾಡಿಗೆ 1,30,000 ರೂಪಾಯಿ. 2 ದೂರವಾಣಿ ವೆಚ್ಚ 24,000 ರೂಪಾಯಿ. 3 ವಿದ್ಯುತ್ ಬಿಲ್ 14,000 ರೂಪಾಯಿ. 4 ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 25,000 ರೂಪಾಯಿ. 5 ಸಿಬ್ಬಂದಿ ವೇತನ 3 ಲಕ್ಷ ರೂಪಾಯಿ. 6 ಸಾಮಾನ್ಯ ಸಭೆಯ ಖರ್ಚು 40,000 ರೂಪಾಯಿ. 7 ಪ್ರಯಾಣ ಭತ್ಯೆ 2,000. 8 ಅತಿಥಿ ಸತ್ಕಾರ 2,000. 9 ಆಡಳಿತ ಮಂಡಳಿ ಸಭೆಯ ಖರ್ಚು 2,000. 10 ಲೆಕ್ಕ ಪರಿಶೋಧನಾ ಶುಲ್ಕ 15,000. 11 ಇತರೆ ಖರ್ಚು 20,000. 12 ಬಡ್ಡಿ ಪಾವತಿ 2020-21 6,08,940 ರೂಪಾಯಿ. 13 ಪಿಗ್ಮಿ ಕಮಿಷನ್ 2 ಲಕ್ಷ ರೂಪಾಯಿ. 14 ಇನ್ಶೂರೆನ್ಸ್ ವೆಚ್ಚ 18,000 ರೂಪಾಯಿ. 15 ಅಂಚೆ ವೆಚ್ಚ 2,000 ರೂಪಾಯಿ. 16 ಕಚೇರಿ ನಿರ್ವಹಣಾ ವೆಚ್ಚ 5,000 ರೂಪಾಯಿ. 17 ವಾರ್ತಾಪತ್ರಿಕೆ 6,000 ರೂಪಾಯಿ. 18 ಸರಬರಾಜು ಕಮಿಷನು 8,000 ರೂಪಾಯಿ. 19 ಗಣಕಯಂತ್ರ ನಿರ್ವಹಣಾ ವೆಚ್ಚ 10,000 ರೂಪಾಯಿ. 20 ಜಾಹೀರಾತು ವೆಚ್ಚ 10,000 ರೂಪಾಯಿ. 21 ಸವಕಳಿ ವೆಚ್ಚ 1,65,000 ರೂಪಾಯಿ. 22 ವಕೀಲಿ ವೆಚ್ಚ 5,000. 23 ಸಾಲ ವಸೂಲಾತಿ ವೆಚ್ಚ 3,000. 24 ಬ್ಯಾಂಕ್ ಶುಲ್ಕ 3,000. 25 ಪುಸ್ತಕ ಮತ್ತು ಫಾರ್ಮುಗಳು 1,000. 26 ವಾರ್ಷಿಕ ಶುಲ್ಕ 8,000. 27 ನೀರಿನ ವೆಚ್ಚ 3,000. 28 ವೃತ್ತಿಪರ ಖರ್ಚುಗಳು 7,000. 29 ಪೂಜಾ ಖರ್ಚುಗಳು 15,000. 30 ತಂತ್ರಾಂಶ ನಿರ್ವಹಣಾ ವೆಚ್ಚ 15,000. 31 ಮೊಬೈಲ್ ರೀಚಾರ್ಜ್ 3,000. 32 ಸೇವಾ ವೆಚ್ಚಗಳು 7,000.
ವೇತನದ ಖರ್ಚು 10,000. 34 ಬರಬಹುದಾದ ಲಾಭ 2020-21 2,35,560 ರೂಪಾಯಿ, ಒಟ್ಟು 19,25,000. ಶ್ರೀಮತಿ ಸುನೀತಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಪ್ರಭಾರ. ಎಲ್ಲ ಸದಸ್ಯರ ಕೈಯಲ್ಲಿ ಪುಸ್ತಕ ಇದೆ. ಈಗ ಆಯವ್ಯಯ ಪಟ್ಟಿಯನ್ನು ಮಂಡಿಸಿದ್ದಾರೆ. ಸಂಪಾದನೆ ಅಥವಾ ಉತ್ಪಾದನೆ ಮತ್ತು ವ್ಯಯ ಮಾಡುವಂಥದ್ದು ಇದು 2020-21 ಸಾಲಿನ, ಅಂದರೆ ಮೊನ್ನೆ ಏಪ್ರಿಲ್ ನಂತರ ನಾಡ್ದು ಮಾರ್ಚ್ 8ರವರೆಗೆ ಮಾಡುವಂಥ ಒಂದು ವಿಭಾಗವನ್ನು ಮಾಡಿದ್ದಾರೆ. ಇದು ಒಂದು ಅಂದಾಜು ಮೇಲೆ ಇರ್ತದೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿಯೂ ಖರ್ಚಾಗ್ಬೋದು, ಕಡಿಮೆಯೂ ಖರ್ಚಾಗ್ಬೋದು. ಹಾಗೆ ಈಗ ನಾವು ಮುಂದುವರಿದು ಇದರಲ್ಲಿ ಏನಾದರೂ ಹೇಳಲಿಕ್ಕಿದ್ರೆ, ಸಲಹೆ ಕೊಡಲಿಕ್ಕಿದ್ರೆ ಕೊಡ್ಬೋದು. ಈಗ ಮುಂದುವರಿದು ನಾವೀಗ ಲೆಕ್ಕ ಪರಿಶೋಧಿತವಾದಂಥ ಆರ್ಥಿಕ ತಕ್ತೆ, ಇದು ಬಹಳ ಮುಖ್ಯವಾದ್ದು. ಯಾಕಂದರೆ ಆಲ್ರೆಡಿ ಆಡಿಟರ್ ಮೂಲಕ ಆಡಿಟ್ ಆಗಿ ನಮ್ಮ ಸೊಸೈಟಿಯ ಸಲಹೆ ಸೂಚನೆ ಏನು ತಪ್ಪಿದ್ರು ಅದನ್ನೆಲ್ಲ ಸರಿಪಡಿಸಿ ಅವರು ಮಾಡಿದಂಥ ಆರ್ಥಿಕ ತಕ್ತೆ. ಈ ವರದಿ ಸಿದ್ಧಪಡಿಸಿದ ಅನುಪಾಲನಾ ವರದಿಯನ್ನು ಈಗ ಅಂಗೀಕರಿಸಬೇಕಾಗಿದೆ. ಇದನ್ನೀಗ ಅರ್ಪಿತಾ ಮತ್ತು ಸುನೀತಾ ಅವರು ಒಟ್ಟಾಗಿ ನೀಡ್ತಾ ಇದ್ದಾರೆ. ಅದರಲ್ಲಿ 3 ಬರ್ತದೆ. ಏನಂತ ಹೇಳಿದ್ರೆ, ವಿಶೇಷವಾಗಿ ಒಂದು ಜಮಾ ಖರ್ಚು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಮತ್ತೊಂದು ಲಾಭ ನಷ್ಟ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಆಮೇಲೆ ಇನ್ನೊಂದು ಆಸ್ತಿ ಜವಾಬ್ದಾರಿ, ಬ್ಯಾಲೆನ್ಸ್ ಶೀಟ್, ಅದು ಬರ್ತದೆ. ಹಾಗೆ ಆ ಒಂದು ಈ 3 ತಕ್ತೆಗಳನ್ನು ಅವರು ಓದ್ತಾರೆ. ಓದ್ಬೋದಾ? ಅಥವಾ ನಿಮ್ಮ ಕೈಯಲ್ಲಿ ಏನಾದರೂ ಪುಸ್ತಕ ಇದ್ದರೆ ನೀವು ಓದ್ಬೋದು. ಹಾಗೆ ಹೇಗೆ ಬೇಕು ಓದುವಲ್ಲ. ಒಂದು ಸಹಕಾರಿಯ ಆಡಳಿತವು ಒಂದು ಸುಗಮವಾಗಿ ನಡೆಯಬೇಕಾದರೆ ಉಪವಿಧಿ ಅಂದರೆ ಬೈಲಾಗಳ ಎಷ್ಟು ಅಗತ್ಯತೆ ಇದೆಯೋ ಅಷ್ಟೇ ಒಂದು ಸಹಕಾರಿ ಸಂಸ್ಥೆಯು ಕಾರ್ಯನಿರ್ವಹಣೆ ಮಾಡಲು ನಿಯಮಾವಳಿಗಳು ಕೂಡ ಅಷ್ಟೇ ಅಗತ್ಯ. ಈ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಸಾಲ, ಠೇವಣಿ ಮತ್ತು ಸಿಬ್ಬಂದಿ ಸೇವಾ ನಿಯಮಾವಳಿಗಳನ್ನು ಅಳವಡಿಸಿದರೆ ಸಹಕಾರಿ ಸಂಸ್ಥೆಯು ಒಂದು ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆಯು ಉಂಟಾಗುತ್ತದೆ. ಮೊದಲು ಸಾಲ ನಿಯಮಾವಳಿ. ಜಾಮೀನು ಸಾಲದ ನಿಯಮಗಳು ಅಂದರೆ ವೈಯಕ್ತಿಕ ಸಾಲ ಅಂತ. ಸಹಕಾರಿಯ ಸದಸ್ಯರಿಗೆ ತನ್ನ ಮತ್ತು ಸಹಕಾರಿಯ ಇತರ 2 ಸದಸ್ಯರ ಜಾಮೀನು ಭದ್ರತೆಯ ಮೇಲೆ ತುರ್ತು ಖರ್ಚು ಉದ್ದೇಶಗಳಿಗೆ ಸಾಲ ನೀಡಬಹುದು. ಇಂತಹ ಅರ್ಜಿದಾರರ ಮತ್ತು ಜಾಮೀನುದಾರರ ಬಗ್ಗೆ ಸಂಪೂರ್ಣ ಮಾಹಿತಿ, ಅವರ ಸಾಲಗಳು ಹಾಗೂ ಅವರ ಆದಾಯ ಮೂಲಗಳನ್ನು ಪರಿಗಣಿಸಿ ಸಾಲವನ್ನು ಮಂಜೂರು ಮಾಡತಕ್ಕದ್ದು. ಜಾಮೀನು ಸಾಲದ ಭದ್ರತೆಗಳು: 2 ಜನ ಸದಸ್ಯರ ವೈಯಕ್ತಿಕ ಜಾಮೀನು. ನಂಬರ್ 2, ಅರ್ಜಿದಾರರು ವಾಸಿಸುವ ಸ್ಥಳೀಯ ಬ್ಯಾಂಕ್ ಹಾಗೂ ಸಹಕಾರಿ ಸಂಸ್ಥೆಗಳಿಂದ ಸಾಲ ಬಾಕಿ ಇಲ್ಲ ಅಥವಾ ಸುಸ್ತಿಯಾಗಿಲ್ಲ ಎಂಬ ದೃಢೀಕರಣ ಪತ್ರ ಮತ್ತು ಸಾಲದ ಮರುಪಾವತಿ ಅವಧಿ. ಈ ರೀತಿಯ ಸಾಲಗಳ ಬಾಬ್ತು ಮರುಪಾವತಿಯ ಅವಧಿಯನ್ನು ಆಡಳಿತ ಮಂಡಳಿಯು ಕಾಲಾನುಕಾಲಕ್ಕೆ ನಿಗದಿಪಡಿಸತಕ್ಕದ್ದು. ಮಂಜೂರಾದ ಸಾಲ ಬಟವಾಡೆಗೆ ಮುಂಚೆ ಪಡೆದುಕೊಳ್ಳಬೇಕಾದ ಕಾಗದ ಪತ್ರಗಳ ದಾಖಲೆಗಳು: 1. ವಾಗ್ದಾನ ಪತ್ರ. 2. ಸಾಲಗಾರನ ಕರಾರು ಪತ್ರ. 3. ಹೆಚ್ಚುವರಿ ಭದ್ರತೆ ಪಡೆದುಕೊಂಡರೆ ಸಂಬಂಧಿಸಿದ ಕಾಗದ ಪತ್ರಗಳು. 4. ಸಾಲದ ಮೊಬಲಗನ್ನು ಸಂಬಂಧಿಸಿದ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆಗೆ ಜಮಾ ಮಾಡಲು ಅಧಿಕಾರ ಪತ್ರ. 11. ವೇತನ ಆಧಾರಿತ ಸಾಲ. ಅಧ್ಯಾಯ 2. ನಿಯಮಿತವಾಗಿ ಮಾಸಿಕ ವೇತನ ಪಡೆಯುತ್ತಿರುವ ಸಹಕಾರಿಯ ಸದಸ್ಯರು ಈ ಸಾಲವನ್ನು ಪಡೆಯಬಹುದು. 2. ಸಹಕಾರಿ ಇಂಥ ಸಾಲಗಳಿಗೆ ಆಧಾರವಾಗಿ ವಿಮಾ ಪಾಲಿಸಿ, ವಾಹನ, ಸ್ಥಿರಾಸ್ತಿ, ನಿಶ್ಚಿತ ಠೇವಣಿ ರಸೀದಿಗಳನ್ನು ಹೆಚ್ಚುವರಿ ಭದ್ರತೆಗಾಗಿ ಪಡೆಯಬಹುದು. 3. ಸರಕಾರದ, ಅರೆ ಸರಕಾರದ, ಸಹಕಾರಿ ಬ್ಯಾಂಕುಗಳ, ಇತರೆ ಖಾಸಗಿ ನೋಂದಣಿ ಮಾಡಲ್ಪಟ್ಟ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ಇಂತಹ ಸಾಲಗಳನ್ನು ನೀಡಬಹುದು. ಅಂತಹ ಸಿಬ್ಬಂದಿಯ ವೇತನದಿಂದ ಪ್ರತಿ ತಿಂಗಳು ಕಡಿತಗೊಳಿಸಿ ಸಹಕಾರಿಯ ಸಾಲದ ಕಂತಿಗೆ ನೀಡಲಾಗುವುದೆಂದು
ಅಧಿಕೃತ ಒಪ್ಪಿಗೆ ಪತ್ರ ಸಂಬಂಧಿಸಿದ ಅಧಿಕಾರಿಯಿಂದ ಪಡೆದಿರಬೇಕು. 4. ಸಾಲದ ಮೊತ್ತವನ್ನು ಮಾಸಿಕ ಸಮಾನ ಕಂತುಗಳಲ್ಲಿ ಮರುಪಾವತಿಸಬೇಕು. 5. ಸಾಲಗಾರನು ಸಹಕಾರಿ ವ್ಯವಹಾರ ಕ್ಷೇತ್ರದಿಂದ ವರ್ಗಾವಣೆಯಾದಲ್ಲಿ ಇಲ್ಲವೇ ಕಂತು ಪಾವತಿಸಲು ವಿಳಂಬವಾದಲ್ಲಿ ಸಾಲದ ಸಂಪೂರ್ಣ ಮೊತ್ತವನ್ನು ಸುಸ್ತಿ ಬಾಕಿ ಎಂದು ಪರಿಗಣಿಸಿ ಸಾಲ ಮರುಪಾವತಿ ನೋಟಿಸ್ ನೀಡಿದಾಗ್ಯೂ ಮರುಪಾವತಿಸಲು ತಪ್ಪಿದ್ದಲ್ಲಿ ಸಾಲ ವಸೂಲಾತಿಗಾಗಿ ಕಾನೂನು ಅಥವಾ ಇತರೆ ಕ್ರಮಗಳನ್ನು ಕೈಗೊಳ್ಳಲು ಸಹಕಾರಿ ಆಡಳಿತ ಮಂಡಳಿಗೆ ಅಧಿಕಾರವಿರುತ್ತದೆ. 3. ವಾಹನ ಆಧಾರಿತ ಸಾಲ ಮತ್ತು ಅದರ ನಿಯಮಗಳು. ವಾಹನ ಆಧಾರ ಸಾಲ. ಸಹಕಾರಿಯು ತನ್ನ ಸದಸ್ಯರಿಗೆ ಹೊಸ ಅಥವಾ ಹಳೆಯ ವಾಹನವನ್ನು ಆಧಾರ ಮಾಡಿಕೊಂಡು ಹೊಸ ವಾಹನ ಖರೀದಿ, ಹಳೆಯ ವಾಹನ ಖರೀದಿ, ವಾಹನ ರಿಪೇರಿ ಮುಂತಾದ ಉದ್ದೇಶಗಳಿಗೆ ಈ ಕೆಳಗಿನ ಷರತ್ತುಗಳಿಗೆ ಒಳಪಟ್ಟು ವಾಹನ ಆಧಾರ ಸಾಲ ಮಂಜೂರು ಮಾಡಬಹುದು. 1. ವಾಹನವನ್ನು ಸಹಕಾರಿಗೆ ಅಡಮಾನ ಮಾಡಿಕೊಳ್ಳತಕ್ಕದ್ದು ಮತ್ತು ನೋಂದಣಿ ಪ್ರಮಾಣ ಪತ್ರ ಯಲ್ಲಿ ಸಹಕಾರಿಯ ಹೆಸರನ್ನು ದಾಖಲಿಸತಕ್ಕದ್ದು. 2. ವಾಹನಕ್ಕೆ ಸಹಕಾರಿಯ ಮತ್ತು ಖರೀದಿದಾರರ ಜಂಟಿ ಹೆಸರಿನಲ್ಲಿ ವಿಮೆಯನ್ನು ಮಾಡಿಸತಕ್ಕದ್ದು. ವಿಮಾ ಪಾಲಿಸುವ ಸಾಲಗಾರನ ಹೆಸರಿನಲ್ಲಿ ಇದ್ದ ಪಕ್ಷದಲ್ಲಿ ಸಹಕಾರಿಯ ಕುರಿತು ವಿಮೆಯಲ್ಲಿ ಅಸೈನಿಂಗ್ ಅಂದರೆ ವಾಚಕ ದಾಖಲು ಮಾಡಿಸತಕ್ಕದ್ದು. 3. ವಾಹನವನ್ನು ಸಹಕಾರಿಯು ಬಯಸಿದಾಗ ಪರಿಶೀಲನೆಗೆ ಹಾಜರುಪಡಿಸುವುದು. 4. ವಾಹನದ ಪರವಾಗಿ ತೆರಿಗೆ ವಿಮಾ ಕಂತವನ್ನು ನಿಯಮಾವಳಿಯಂತೆ ಸಾಲಗಾರನು ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಸಹಕಾರಿಯು ಪಾವತಿಸಿ ಸಾಲಗಾರರಿಂದ ವಸೂಲು ಮಾಡತಕ್ಕದ್ದು. 5. ಸಾಲವನ್ನು ಸಮಾನ ಕಂತುಗಳಲ್ಲಿ ಪಾವತಿಸತಕ್ಕದ್ದು. ವಾಹನ ಖರೀದಿ ಸಾಲವಾಗಿದ್ದರೆ ಸಾಲದ ಮೊಬಲಗನ್ನು ವಾಹನ ಮಾರಾಟಗಾರರಿಗೆ ನೇರವಾಗಿ ಸಹಕಾರಿಯಿಂದ ಪಾವತಿಸತಕ್ಕದ್ದು. ವಾಹನವನ್ನು ನಿಯಮಾವಳಿಗಳ ಉಲ್ಲಂಘನೆ ಅಥವಾ ಇತರೆ ಕಾರಣಗಳಿಂದ ಸರ್ಕಾರದವರು ಮುಟ್ಟುಗೋಲು ಹಾಕಿಕೊಂಡಲ್ಲಿ ಇದರಿಂದ ಆಗಬಹುದಾದ ನಷ್ಟಕ್ಕೆ ಸಾಲಗಾರನೇ ವೈಯಕ್ತಿಕವಾಗಿ ಜವಾಬ್ದಾರಿ ಮತ್ತು ಆ ಸಾಲದ ಎಲ್ಲ ಕಂತುಗಳನ್ನು ರದ್ದುಪಡಿಸಿ ಸಂಪೂರ್ಣ ಬಾಕಿ ಸಾಲವನ್ನು ಸುಸ್ತಿ ಬಾಕಿ ಎಂದು ಪರಿಗಣಿಸಿ ಸಾಲ ವಸೂಲಿ ಬಗ್ಗೆ ಕಾನೂನು ಅಥವಾ ಇತರ ಕ್ರಮಗಳನ್ನು ಕೈಗೊಳ್ಳಲು ಆಡಳಿತ ಮಂಡಳಿಗೆ ಅಧಿಕಾರವಿರುತ್ತದೆ. ಸಾಲಕ್ಕೆ ಸಹಕಾರಿ ಒಪ್ಪುವ ಇಬ್ಬರು ಸದಸ್ಯರ ಜಾಮೀನನ್ನು ನೀಡತಕ್ಕದ್ದು. ಹೊಸ ವಾಹನ ಖರೀದಿ ಸಾಲದ ಸಂದರ್ಭದಲ್ಲಿ ವಾಹನ ಖರೀದಿ ಸಂಬಂಧ ಸಾಲದ ಹಣವನ್ನು ಸಹಕಾರಿಯು ಮಾರಾಟಗಾರನಿಗೆ ನೇರವಾಗಿ ರಕತ್ತು ಪತ್ರದೊಂದಿಗೆ ಕಳಿಸತಕ್ಕದ್ದು ಹಾಗೂ ಸಹಕಾರಿಗೆ ವಾಹನ ಆಧಾರ ಮಾಡಿಕೊಟ್ಟ ಕುರಿತು ನೋಂದಣಿ ಪ್ರಮಾಣ ಪತ್ರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನಲ್ಲಿಯೂ ವಿಮಾ ಪಾಲಿಸಿನಲ್ಲಿಯೂ ದಾಖಲೆ ಮಾಡಿಸಬೇಕೆಂತಲೂ ವಾಹನದ ಡೆಲಿವರಿ ನೋಟ್, ವಾಹನದ ಡೂಪ್ಲಿಕೇಟ್ ಬೀಗದ ಕೈ ಹಾಗೂ ಹಣದ ರಸೀದಿ ಮತ್ತು ಬಿಲ್ಲನ್ನು ನೇರವಾಗಿ ಸಹಕಾರಿಗೆ ಕಳಿಸಬೇಕೆಂದು ಮಾರಾಟಗಾರನಿಗೆ ತಿಳಿಸತಕ್ಕದ್ದು. ಹೊಸ ವಾಹನದ ಬಿಲ್ಲದ ಮೊತ್ತದ 90% ಸಾಲವಾಗಿ ನೀಡಬಹುದು. ಅಧ್ಯಾಯ 4. ಠೇವಣಿ ಆಧಾರ ಸಾಲದ ನಿಯಮಗಳು. ಸಹಕಾರಿಯಲ್ಲಿ ಇರುವ ಠೇವಣಿ ಆಧಾರದ ಮೇಲೆ ಠೇವಣಿದಾರರು ಸಾಲ ಅಪೇಕ್ಷಿಸಿದಲ್ಲಿ ಸಾಲವನ್ನು ಈ ಕೆಳಗಿನ ಷರತ್ತುಗೊಳಪಟ್ಟು ನೀಡಬಹುದು. ಸಹಕಾರಿಯಲ್ಲಿ ಇಟ್ಟಿರುವ ಅವಧಿ ಠೇವಣಿಗಳ ಆಧಾರದ ಮೇಲೆ ಠೇವಣಿ ಮೊತ್ತದ 90% ಸಾಲ ಕೊಡಬಹುದು. 2. ಸಹಕಾರಿಯ ಒಂದು ಶಾಖೆಯಲ್ಲಿ ಇರಿಸಲಾದ ಅವಧಿ ಠೇವಣಿಯ ಮೇಲೆ ಠೇವಣಿ ಇಟ್ಟಿರುವ ಕಚೇರಿಯಲ್ಲದೆ ಬೇರೊಂದು ಶಾಖೆಯಲ್ಲಿ ಠೇವಣಿದಾರರು ಅಪೇಕ್ಷಿಸಿದಲ್ಲಿ ತಮ್ಮಲ್ಲಿಯ ಠೇವಣಿಗಳಂತೆ ಪರಿಗಣಿಸಿ ಸಾಲ ನೀಡಬಹುದು. ಠೇವಣಿಯ ಮೇಲೆ ಸಾಲ ಅಪೇಕ್ಷಿಸುವ ಠೇವಣಿದಾರರು ನಿಗದಿಪಡಿಸಿದ ನಮೂನೆಯಲ್ಲಿ ಸಹಕಾರಿಗೆ ಅರ್ಜಿ ಸಲ್ಲಿಸಿ ಮತ್ತು ಸಂಬಂಧಪಟ್ಟ ಠೇವಣಿ ಪತ್ರವನ್ನು ಹಾಜರುಪಡಿಸಬೇಕು. ಸದರಿ ಠೇವಣಿ ಪತ್ರದಲ್ಲಿ ನಿಶ್ಚಿತ ದರದ ಸ್ಟ್ಯಾಂಪಿನ ಮೇಲೆ ಠೇವಣಿದಾರರ ಅದರ ಮೇಲೆ ತನ್ನ ಹಕ್ಕು ಕಳಕೊಂಡ ಬಗ್ಗೆ ಸಹಿ ಹಾಕಿರತಕ್ಕದ್ದು ಮತ್ತು ಸದರಿ ಸಹಿಯನ್ನು ಮಾದರಿ ಸಹಿಯೊಂದಿಗೆ ಓಡಿಸತಕ್ಕದ್ದು. ಅಡಮಾನದ ಸಾಲದ ನಿಯಮಗಳು. ಅಡಮಾನ ಸಾಲದಲ್ಲಿ 2 ಉಂಟು. ಒಂದು ವ್ಯಾಪಾರ ಸ್ವತ್ತು ಅಡಮಾನ ಸಾಲ ಮತ್ತು ಸ್ಥಿರಾಸ್ತಿ ಅಡಮಾನ ಸಾಲ. ವ್ಯಾಪಾರ ಸ್ವತ್ತು ಅಡಮಾನ ಸಾಲ ಸಹಕಾರಿಯ ಸದಸ್ಯರಿಗೆ ಇಬ್ಬರು ಸದಸ್ಯರ ಜಾಮೀನು ಭದ್ರತೆಯ ಮೇಲೆ ವ್ಯಾಪಾರ ನಡೆಸಲು, ವ್ಯಾಪಾರ ಅಭಿವೃದ್ಧಿಗಾಗಿ ಅಥವಾ ಬಂಡವಾಳ ಹೂಡಿಕೆಗಾಗಿ ಇತರ ಉದ್ದೇಶಗಳಿಗಾಗಿ ವ್ಯಾಪಾರ ಸ್ವತ್ತುಗಳ ಆಧಾರದ ಮೇಲೆ
ಸಾಲದ ಮರುಪಾವತಿ ಅವಧಿಯನ್ನು ಕಾಲಾನುಕಾಲಕ್ಕೆ ಆಡಳಿತ ಮಂಡಳಿಯು ನಿಗದಿಪಡಿಸಬೇಕು. 2. ಸಾಲದ ಮೊತ್ತ ಮತ್ತು ಅವಧಿಯ ಆಧಾರದಲ್ಲಿ ಕಂತಿನ ಮೊತ್ತವನ್ನು ನಿರ್ಧರಿಸಬೇಕು. ಯಾವುದೇ ವ್ಯಕ್ತಿ ತಾನು ಪಡೆದ ಸಾಲದ ಕಂತುಗಳನ್ನು 3 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಬಾಕಿಯಾದಲ್ಲಿ ಅಂತಹ ವ್ಯಕ್ತಿಯನ್ನು ಸುಸ್ತಿದಾರ ಎನ್ನಬಹುದು. ಅಂತಹ ವ್ಯಕ್ತಿಯಿಂದ ಪೂರ್ತಿ ಸಾಲದ ಹಣವನ್ನು ಒಂದೇ ಕಂತಿನಲ್ಲಿ ವಸೂಲು ಮಾಡಲು ಸಹಕಾರದ ಆಡಳಿತ ಮಂಡಳಿಗೆ ಅಧಿಕಾರವಿರುತ್ತದೆ. 20. ಸ್ಥಿರಾಸ್ತಿ ಅಡಮಾನ ಸಾಲ. ಸಹಕಾರಿ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಸ್ಥಿರಾಸ್ತಿಯ ಆಧಾರದ ಮೇಲೆ ಸದಸ್ಯರಿಗೆ ಸಾಲ ಮತ್ತು ಮುಂಗಡಗಳನ್ನು ನೀಡಬಹುದು. ಇಂತಹ ಸ್ಥಿರಾಸ್ತಿ ಅಡಮಾನ ಸಾಲಗಳನ್ನು ಆಸ್ತಿ ಖರೀದಿ, ಗೃಹ ನಿರ್ಮಾಣ ಅಥವಾ ಖರೀದಿ ಅಥವಾ ದುರಸ್ತಿ, ವಿಸ್ತರಣೆ ಅಥವಾ ನವೀಕರಣ, ಆವರಣ ನಿರ್ಮಾಣ, ಸಣ್ಣ ಕೈಗಾರಿಕೆಗಳು, ವ್ಯಾಪಾರ, ಮದುವೆ ಅಥವಾ ಧಾರ್ಮಿಕ ಸಮಾರಂಭಗಳು, ವಾಹನ ಖರೀದಿ, ಬಂಡವಾಳ ಹೂಡಿಕೆ, ಶಿಕ್ಷಣ, ವಾಣಿಜ್ಯ ಉದ್ದೇಶಕ್ಕೆ ಅಥವಾ ಕಟ್ಟಡ ರಚನೆ ಮುಂತಾದ ಉದ್ದೇಶಗಳಿಗೆ ನೀಡಬಹುದು. 1. ಸದರಿ ಸ್ಥಿರಾಸ್ತಿಯ ಮೇಲೆ ಯಾವುದೇ ಬೇರೆ ಸಾಲ ಇರತಕ್ಕದ್ದಲ್ಲ. 2. ಸ್ಥಿರಾಸ್ತಿ ಅಡಮಾನಕ್ಕೆ 2 ವ್ಯಕ್ತಿಗಳ ಜಾಮೀನು ಪಡೆದುಕೊಳ್ಳತಕ್ಕದ್ದು. ಜಾಮೀನುದಾರರು ಸಾಮಾನ್ಯ ಅಥವಾ ಸಹ ಸದಸ್ಯರಾಗಿದ್ದು ಜಾಮೀನುದಾರರ ಆಸ್ತಿ ಒಟ್ಟು ಮೌಲ್ಯವು ಸಾಲದ ಮೊತ್ತಕ್ಕಿಂತ ಹೆಚ್ಚಿರತಕ್ಕದ್ದು. ಒಂದು ವೇಳೆ ಭದ್ರತೆಗಾಗಿ ಇಡಲಾಗಿರುವ ಸ್ಥಿರಾಸ್ತಿ ಭದ್ರತೆಯು ಕಡಿಮೆಯಾದಲ್ಲಿ ಅಥವಾ ಅಸ್ಥಿರವಾಗಿರುವುದು ಸಹಕಾರಿಗೆ ಕಂಡು ಬಂದಲ್ಲಿ ಹೆಚ್ಚಿನ ಭದ್ರತೆಗಳನ್ನು ಸಹಕಾರಿ ಪಡೆಯಬೇಕು. 3. ಅರ್ಜಿದಾರರು ಸಾಲ ಮರುಪಾವತಿಯ ಸಾಮರ್ಥ್ಯದ ಕುರಿತು ಸೂಕ್ತ ದಾಖಲೆಗಳನ್ನು ನೀಡತಕ್ಕದ್ದು. 4. ಸಾಲ ಮರುಪಾವತಿಯ ದಿನಾಂಕವನ್ನು ಸಾಲದ ಕೊನೆಯ ಕಂತು ನೀಡಿದ ದಿನಾಂಕದಿಂದ ಲೆಕ್ಕಹಾಕತಕ್ಕದ್ದು. ಮರುಪಾವತಿಯು ತ್ರೈಮಾಸಿಕ, ಮಾಸಿಕ ಅಥವಾ ಅರ್ಧವಾರ್ಷಿಕ ಅಥವಾ ವಾರ್ಷಿಕವಾಗಿರತಕ್ಕದ್ದು. 5. ಇಂತಹ ಸಾಲ ಅಥವಾ ಮುಂಗಡವು ನೀಡಲಾಗಿರುವ ಸ್ಥಿರಾಸ್ತಿಯ ಮೌಲ್ಯದ 60% ಮೀರಕೂಡದು. ಪರಂತು ಆಡಳಿತ ಮಂಡಳಿಯು ಸ್ಥಳ ಸಹಕಾರಿಯ ಸದಸ್ಯರಿಗೆ ವಿವಿಧ ಉದ್ದೇಶಗಳಿಗೆ ಚಿನ್ನಾಭರಣದ ಮೌಲ್ಯದ 90% ಮೀರದಂತೆ ಸಾಲವನ್ನು ನೀಡಬಹುದು. ಆ ದಿನದ ಮಾರುಕಟ್ಟೆ ಧಾರಣೆಯನ್ನು ನಿರ್ಣಯಿಸಿ ನೀಡತಕ್ಕಿರುವ ಆಭರಣಗಳು ಅಥವಾ ಚಿನ್ನದ ಸ್ವತ್ತುಗಳು ಅರ್ಜಿದಾರರ ರತ್ನಾದಿಗಳ ತೂಕವನ್ನು ಒಟ್ಟು ತೂಕದಿಂದ ಕಳೆದು ಉಳಿದ ವೃತ್ತಿ ತೆರಿಗೆಯನ್ನು ಪಾವತಿ ಮಾಡಿದ ಇತ್ತೀಚಿನ ರಸೀದಿ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಿದ ಮತ್ತು ಇತರ ಬ್ಯಾಂಕುಗಳು ಮತ್ತು ಸೊಸೈಟಿಗಳು ಹಾಗೆ ಒಂದು ವಿಧಿಯನ್ನು ಅವರು ಹೇಳಿಬಿಟ್ಟಿದ್ದಾರೆ. ಹಾಗೆ ನಮ್ಮ ಸೊಸೈಟಿಯಲ್ಲಿ ಯಾವ ರೀತಿಯಲ್ಲಿ ಯಾವುದೆಲ್ಲ ಸಾಲ ಕೊಡ್ತೇವೆ ಆ ಸಾಲಕ್ಕೆ ಸಂಬಂಧಪಟ್ಟು ತಾವೆಲ್ಲ ಸೊಸೈಟಿಗೆ ಬಂದು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಲ್ಲಿ ಕೇಳಿದಾಗ ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟ ನಮ್ಮ ನಿಯಮಾವಳಿ, ನಮ್ಮಲ್ಲಿ ಯಾವ ಸಾಲ ಕೊಡ್ತೇವೆ, ಯಾವ ರೀತಿಯಲ್ಲಿ ಕ್ರಮಗಳಿವೆ ಎಂಬುದನ್ನು ಹೇಳ್ತಾರೆ. ದಯವಿಟ್ಟು ಅದರ ಸದುಪಯೋಗವನ್ನು ಪಡೆಯಬೇಕು. ಮತ್ತು ಈ ಕಾರ್ಯಕ್ರಮವನ್ನು ಮಂಡಿಸಿದಂಥ ಶಶಿಧರ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಹಾಗೆ ಮುಂದೆ 2021ನೇ ಸಾಲಿನಲ್ಲಿ ಕೈಗೊಳ್ಳುವ ಕಾರ್ಯಚಟುವಟಿಕೆಗಳ ಬಗ್ಗೆ ಮತ್ತು 2021ನೇ ಸಾಲಿನ ಲೆಕ್ಕ ಪರಿಶೋಧಕ ನೇಮಕಾತಿಯ ಬಗ್ಗೆ ಸುನೀತಾ ಅರ್ಪಿತಾ ಅವರು ಅದನ್ನು ಮಂಡನೆ ಮಾಡ್ತಾರೆ. ಆಮೇಲೆ ನಾವು ಕೊನೆಯ ಹಂತಕ್ಕೆ ಬರ್ತೀವಿ. 1. ಸಹಕಾರಿಯ ಕಾರ್ಯವ್ಯಾಪ್ತಿಗೆ ಒಳಪಡುವ ಎಲ್ಲ ಗ್ರಾಮಗಳಲ್ಲಿ ತರಗತಿ ಸದಸ್ಯತ್ವ ಅಭಿಯಾನ ಕೈಗೊಳ್ಳುವುದು. 2. ಸಹಕಾರಿಯ ಕಾರ್ಯಕ್ಷೇತ್ರದ ಒಳಗೆ ಸ್ವಸಹಾಯ ಗುಂಪುಗಳ ರಚನೆಗೆ ಪ್ರೋತ್ಸಾಹ ನೀಡುವುದು. 3. 2 ಕೋಟಿರಷ್ಟು ಠೇವಣಿ ಸಂಗ್ರಹ ಹೆಚ್ಚಿಸುವುದು. 4. ಸರ್ಕಾರದ ವಿವಿಧ ರೀತಿಯ ಯೋಜನೆಗಳನ್ನು ಸಹಕಾರಿಯ ಮೂಲಕ ಸದಸ್ಯರಿಗೆ ನೀಡುವುದು. 5. ವಾಯಿದೆ ದಾಟಿದ ಸಾಲಗಳ ವಸೂಲಾತಿಗೆ ಸೂಕ್ತ ಕ್ರಮ ಕೈಗೊಳ್ಳುವುದು. 6. ಸಹಕಾರಿಯ ವತಿಯಿಂದ ಜನೌಷಧ ಕೇಂದ್ರಗಳನ್ನು ತೆರೆಯುವುದು. 7. ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲು ಅರ್ಹತೆ ಉಳ್ಳ ಸದಸ್ಯರ ಮಕ್ಕಳಿಗೆ SSLC ಮತ್ತು PUCಯಲ್ಲಿ 90%ಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು. 8. ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು. 9. ಸಹಕಾರಿಯ ತೀರ ಬಡ ವರ್ಗದ ಸದಸ್ಯರಿಗೆ ಆರೋಗ್ಯ ಧನ ಸಹಾಯ ನೀಡುವುದು. 2020-21ನೇ ಸಾಲಿನ ಲೆಕ್ಕ ಪರಿಶೋಧಕರ ನೇಮಕಾತಿಯ ಬಗ್ಗೆ. 2020-21ನೇ ಸಾಲಿನ ಸಹಕಾರಿಯ ಲೆಕ್ಕ ಪರಿಶೋಧಕರನ್ನಾಗಿ CA ಶಂಕರ್ ಎನ್ ಶರ್ಮಾ, ಸನ್ನದ್ಧ ಲೆಕ್ಕ ಪರಿಶೋಧಕರು, ಸನ್ನದ್ಧ ಸಂಖ್ಯೆ 226471, ಹಂಪನಕಟ್ಟೆ, ಮಂಗಳೂರು ಇವರನ್ನು ನೇಮಕ ಮಾಡಲಾಗಿದೆ. ಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಅರ್ಪಿತಾ ಮತ್ತು
ಸುನೀತಾ ಅವರಿಗೆ ಅಭಿವಂದನೆಗಳು. ಈಗ ಅಧ್ಯಕ್ಷರ ಅನುಮತಿ ಮೇರೆಗೆ ನಾವು ಒಂದೆರಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದನೇದಾಗಿ ಸನ್ಮಾನ್ಯ ಸೀತಾರಾಮ್ ಮಂಗೇರಿ ಅವರಿಗೆ ಈಗಾಗಲೇ ಅಲ್ಲಿ ಅವರ ಸೌಂದರ್ಯ ರೆಸಾರ್ಟ್ನಲ್ಲಿ ಎರಡು ಮೂರು ಮಂದಿಗೆ ಸಾಧಕರಿಗೆ ಸನ್ಮಾನ ಮಾಡುವಾಗ ಅಲ್ಲಿ ಅವರು ಅವರ ಉದ್ಯಮ ಸಂಸ್ಥೆಯಲ್ಲಿ ಮಾಡಿದ್ದಾರೆ ಮೊನ್ನೆ. ಆದರೆ ಇವತ್ತು ವೇದಿಕೆ ಮೇಲೆ ನಮ್ಮ ಸೀತಾರಾಮ್ ಮಂಗೇರಿ ಇದ್ದಾರೆ. ನಮ್ಮ ಈ ಒಂದು ಓಂ ಸಾಯಿ ಸೌಹಾರ್ದ ಈ ಒಂದು ಸಹಕಾರಿ ಸಂಘದವರ ಸದಸ್ಯರಾದ್ರಿಂದ ಆ ಸದಸ್ಯರ ನೆಲೆಯಲ್ಲಿ ಅವರಿಗೊಂದು ಸಣ್ಣ ಗೌರವವನ್ನು ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ. ದಯವಿಟ್ಟು ಕಲಿಸ್ತಾ ಇದ್ದೇವೆ. ಹಾಗೆ ಎಲ್ಲ ನಿರ್ದೇಶಕ ವರ್ಗದವರಿಗೂ ಕೂಡ ನಮ್ಮನ್ನು. ಮತ್ತೊಂದು ಏನಂತ ಹೇಳಿದ್ರೆ, ಇನ್ನೊಂದು ಕಾರ್ಯಕ್ರಮ ಎಲ್ಲ ಸದಸ್ಯರ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಹೋಗ್ತದೆ ಮತ್ತು ಬೇರೆ ಬೇರೆ ವರದಿ ಅಥವಾ ಬ್ಯಾಂಕಿಗೆ ಬಂದಾಗ ಅಲ್ಲಿ ಯಾರು ಸದಸ್ಯರಾಗ್ತಾರ, ಠೇವಣಿ ಮಾಡ್ತಾರ, ಪಿಗ್ಮಿ ಮಾಡ್ತಾರ, ಅವರಿಗೆಲ್ಲ ವರ್ತಮಾನ ಕೊಡ್ತೇವೆ. ಯಾರ ಮನೆಯಲ್ಲಿ ಮಕ್ಕಳು ಒಳ್ಳೆಯ ವಿದ್ಯಾರ್ಜನೆ ಮಾಡುವುದರೊಂದಿಗೆ ಒಂದು ಪ್ರತಿಭಾಪೂರ್ಣವಾಗಿ ಅವರು ತಮ್ಮ ಮಾರ್ಕುಗಳನ್ನು ಪಡೀತಾರ, ಅಂಥವರ ಮಕ್ಕಳಿಗೆ, ಸದಸ್ಯರ ಮನೆಯ ಮಕ್ಕಳಿಗೆ ಸೊಸೈಟಿಯಿಂದ ಸಹಕಾರ ಕೊಡ್ತೇವೆ, ಅಂದರೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೇವೆ ಅಂತೇಳಿ ಸಾಕಷ್ಟು ಪ್ರಚಾರ ಕೊಟ್ಟಿದ್ದಾರೆ. ಆದರೆ ಯಾರು ಬರ್ತಾ ಇಲ್ಲ. ಕಳೆದ ವರ್ಷ 2 ಮಕ್ಕಳು ಬಂದಿದ್ದಾರೆ. ಆ ಸವಲತ್ತನ್ನು ಪಡಿಬಹುದು. ತುಂಬಾ ಮಾರ್ಕ್ ಮಾಡಿದವರಿಗೆ ಮುಂದೆ ಕಲಿಯುವುದಕ್ಕೆ ಏನಾದರೂ ಮಾಡ್ಬೋದು. ಅದು ಒಟ್ಟು ಮೊತ್ತದಲ್ಲಿ ಅವರು ಪಾಲ್ ಮಾಡಿ ಕೊಡ್ತಾರೆ ಹೆಚ್ಚಾಗಿ. ಇನ್ನು ಒಬ್ಬರಿಬ್ಬರು ಬಂದರೆ ಸ್ವಲ್ಪ ಜಾಸ್ತಿ ಸಿಗ್ಬೋದು ಅವರಿಗೆ. ಈ ವರ್ಷ ಈ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರವನ್ನು ಪಡೆಯಲಿಕ್ಕೆ ಅವರಿಗೆ ಈಗ ಆಯ್ಕೆಗೊಂಡದ್ದು ಕುಮಾರಿ ಶ್ರಾವ್ಯ, ಡಾಕ್ಟರ್ ಆಫ್ ಕೆ ವಿಶ್ವನಾಥ್ ಕೊಲ್ಯ ಅವರು. ಸೆಕೆಂಡ್ PUCಯಲ್ಲಿ 574 ಮಾಡಿರುವುದರೊಂದಿಗೆ 95.66% ಮಾರ್ಕ್ ತೆಗೆದಿದ್ದಾರೆ. ಶಾರದಾ PU ಕಾಲೇಜು ಕೊಡಿಯಲ್ ಬೈಲ್ ಮಂಗಳೂರು, ಇಲ್ಲಿಗೆ ಅವರು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಇದು ವಿದ್ಯಾರ್ಥಿ ಗೌರವ ರೂಪಾಯಿ 5,000 ನಗದನ್ನು ಅವರು ಈಗ ಮುಂದಿನ ವಿದ್ಯಾಭ್ಯಾಸಕ್ಕೆ ಸೊಸೈಟಿಯ ಒಬ್ಬರು ಸದಸ್ಯರ ಮಗಳಾದಕ್ಕೆ ಕೊಡ್ತಾರೆ. ಸೌಂದರ್ಯ ಓಂ ಸಾಯಿ ಸಂವರ್ಧ ಸಹಕಾರಿ ಮತ್ತು ಪಲ್ಯ ನೇತ 3ನೇ ವರ್ಷದ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷರಿಗೆಲ್ಲ, ನಿರ್ದೇಶಕರೆಲ್ಲ, ಅಂಚನೆ ಮಾತ ಅಕ್ಕನ ಕಚೇರಿ ಸಿಬ್ಬಂದಿನಗಳಿಗೆಲ್ಲ, ಸೇರು ಅಂಚನೆ ಮಾತ ಬಂದು ಭಗಿನಿಯರಿಗೆಲ್ಲ ಒಂದು ಬಂದು ಕಟ್ಟೆ ಪಾತ್ರ ಆತೆ ಸದಸ್ಯ ಅದೇ ಕಟ್ಟೆ ಪಾತ್ರ. ಇಂಥ ದಿನ ಸುಮಾರು ವಿಷಯ ನಮ್ಮ ಸರಿವಂಡ ಲೆಕ್ಕ ಬಂದೋಡು ನಮ್ಮ ಪಾತ್ರದಾಗ ವಿಷಯಗಳು ಅನುಕ್ರಮಣಿಕವಾದ ಪಂಪನ ಚರ್ಚೆ ಇದು ವೈದ್ಯ ತರ್ಕದ ವಿಷಯ ಇತ್ತು. ತುಂಬದ ಪ್ರಗತಿ ಇರುವುದು ನಾವು ಕಲ್ಪನೆ ಐದು ಏಳು ಮಾನಸಿಗೆ ಬೇಜಾರಿ ಅವರ ತೆಗೊಂಡೆಚ್ಚಿ ಆ ಪ್ರಯುಕ್ತವಾದ ಸೌಂದರ್ಯ ಓಂ ಸಾಯಿದ ಬಗ್ಗೆ ನಮ್ಮ ಕಾರ್ಯದರ್ಶಿ ಶೆಟ್ಟರನ್ನ ಕೆಲವು ವಿಷಯವಾದ ಬಂಡಿದೆ. ಆಗ ನಮ್ಮ ಈ ಸೌಂದರ್ಯ ಸಂವಾದ ಸಹಕಾರಿ ಸಂಘ ಖಾಲಿ 3 ವರ್ಷದಲ್ಲಿ ಬಾಳೆ ಇತರ ನಿಯಮದ ಪ್ರಕಾರ ತೋರಗ ನಮ್ಮ ಈ ಸಂಸ್ಥೆ ಭಾರಿ ಬಿಡೋಡೆ ಅಂತ ತೊಂದರೆ ಇರ್ತದೆ. ಕಿತ್ತು ಬೈತದೆ. ಸುಮಾರು 7,80,991 ನಷ್ಟೊಡೆ ಉಂಟು, ತೋಜುಂಟು. ಆ ಪ್ರಕಾರವಾಗಿ ಈ ಸರ್ತಿ ಮಾಧ್ಯಮ ಸಹಕಾರಗಳು ಸುಮಾರು 20 ಮುಂದೆ ಲಾಭದಲ್ಲೊಂದು ಆ ಲಾಭಕ್ಕೆ 71,618.20 ಲಾಭ ಪೈಸೆ ಬಂದ್ಮೇಲೆ ಆಗ ನನ್ನ ನಮ್ಮ ಆ ಗುರಿಲಿ ಜಿಲ್ಲೆ ಆದರೆ 7,80,991 ರೂಪಾಯಿ 80 ಪೈಸೆ ಉಂಟು. ಆ ನಿಟ್ಟಿಗೆ ಎಲ್ಲ ವಿನಂತಿದಾರ ಬಂಡ ಈ ನಮ್ಮ ಪುಸ್ತಕದ ಪ್ರಕಾರ
ಸುಮಾರು 1300 ಚಿಲ್ಲರೆ ಜನಗಳ ಸದಸ್ಯರು ಈ ಒಂದು ಮಹಾಸಭೆಗೆ ಆಯ್ನಾತ ಪುಸ್ತಕ ಮಾತ ಆತ ಭಂಗಮತ್ತ ಪಿಂಡು ಒಂದು ಕೊರ್ಪೆರೆ ಮಾತ ಸಭೆಯ ಸದಸ್ಯರ ಸಭೆಗೆ ಬರಲು ಸಭೆಗೆ ಬತ್ತಿನ ಒಂದು 3 ಸಭೆಗೆ ನಮ್ಮ ಬತ್ತನ ಮಾತ್ರ ವಿರೋಧ ಚುನಾವಣೆಗೆ ನಂಗೆ ಬರೆಯಲು ಅವಕಾಶ ಒಪ್ಪಳು ಖಾಲಿ ಡಿವಿಡೆಂಡ್ ಸಿಕ್ಕಡ ಮಾತ್ರ ನಮ್ಮ ಸಭೆಗೆ ಬರ್ತಾರೆ ಕಷ್ಟ ಸುಖಗಳ ಬರ್ತದೆ ಈ ಸಭೆಗೆ ನಮ್ಮ ಭಾಗಿಯಾವಳು ಅವತ್ತನ್ನೇ ಪ್ರತಿಯೊಂದು ಸದಸ್ಯರಿಗಳ ಸಾಮಾನ್ಯ ಸಾರ್ವಜನಿಕರಿಂದ ವಿನಂತಿ ಬಂದ ನಮ್ಮ ಬೆನ್ಪುಣ ಒಂದು ದುಡಿಮೆ ನಿವೃತ್ತಿ ಜೀವನ ಒಪ್ಪಾಡಿ ಸರ್ಕಾರಿ ಬೇರೆ ಒಪ್ಪಾಡಿ ಸ್ವಂತ ಉದ್ದಿಮೆ ಒಪ್ಪಾಡಿ ಒಂದು 500 ರೂಪಾಯಿಯ ಕಾಸನ್ನು ತಿಂಗಳ ಉಳಿತಾಯ ಖಾತೆಗೆ ನಮ್ಮ ಆ ಸೊಸೈಟಿಯಲ್ಲಿ ಪಾಡೋದು ದಯಪಂಡ ಇನ್ನಿತ ಕೊರೋನಾ ಪರಿಸ್ಥಿತಿ ನಮ್ಮ ತಿರುಗ 5 ತಿಂಗಳು ಎಲ್ಲರೂ ಕುಲ್ಲ ಮನೆಗೆ ಕೇಳಿದ ಒಂದಿನ ರಟ್ಟಿನ ಕಿಟ್ಟಿ ಒಂದು ಕೊಡ್ತಾರೆ ಮನಸ್ಸಿಗೆ ಮಕ್ಕಳಂಗೆ ಕೇಳಿದ ಕೊಡ್ಬಿಟ್ಟೇವೆ ಆ ಒಂದು ನಿಯಮಿತವಾದ ಒಂದು 500 ರೂಪಾಯಿ ಭಾಗ್ಯನ ಒಂದು ವರ್ಷಕ್ಕೆ 6,000 ರೂಪಾಯಿ ಅಪ್ಪ ನಮ್ಮ ಖಾತೆ ರೂಪಗಳು ಅವ ಬಂಗದ ಕೊಟ್ಟು ನಾವು ಪೋಲು ಅಲ್ಲಿ ಗ್ರಾಮದ ತೆಪ್ಪರಾಮನ ಒಂಜಿ ಅತಿಮೀರ ಇದ್ದಮಿತ್ತವ ಅಧ್ಯಕ್ಷರ ಮತಗಳ ಕಮಿಟಿಯ ಬಂಡದು ದಾದಾನು ಎಲ್ಲೇ ಮಟ್ಟದ ನಮಗೆ ಸಾಲದ ತೆಪ್ಪರಾಮನು ಸಾಲ ತೆಪ್ಪುಳ ಮಾತ್ರ ನಮ್ಮ ಚಿಂತನೆ ಬೆಳೆಯಲಿ ಆ ಸಾಲ ತೆತ್ತಿವಾಗ ಅಲ್ಪ ನಮ್ಮ ವ್ಯವಸ್ಥೆ ನೀರು ಆಗಿರಕನೆ ನೀರು ಉಡ್ಗವನ್ನು ಕೊಡು ಬಂಡ ನಮ್ಮ ಚಿತ್ತನ ಸಾಲ ಕಟ್ಟೊಂದು ಕೊಡು ಆ ಸಾಲ ಕಟ್ಟಿನ ಬಡ್ಡಿನ ಸೇರಿಕೊಂಡು ನಂಗೆ ಡಿವಿಡೆಂಡ್ ಬರ್ಕೊಂಡು ಆ ಸಂಘ ಸಹಕಾರಿ ಮತ್ತು ಬಲ್ಲ ಬ್ಯಾಂಕ್ನ ಅಭಿವೃದ್ಧಿ ಪದ ಬಂದಿದೆ ಇನ್ನು ಮತ ಸುಮಾರು ಕಾಲಕ ಮಕ್ಕಳು ವಿರೋಧ ವರ್ಷ ಟೀಚರ್ ಅವು ಮಾತ್ರ ತುಂಬ ಬರೋಣ ಸೌಂದರ್ಯ ರಮೇಶರು ಒರಿದ ನಂತರ ಆಗಿ ಆ ನಮ್ಮದಕ್ಕ ಅಧ್ಯಕ್ಷರು ಎಲ್ಲ ಮಕ್ಕಳು ಅಧ್ಯಕ್ಷರೇ ಆದವು ಬಾಬಾ ಕಾರ್ಯನಿಮಿತ್ತವಾಗಿ ಬರ್ಕೊಂಡು ಅಣ್ಣ ಈ ಒಂದು ಸಹಕಾರಿ ಯೋಜನೆ ತುಂಬ ಬರೋಣ ನಮ್ಮ ಮಾತನ್ನು ಪ್ರೋತ್ಸಾಹ ಮಾಡೋದು ಆ ಪ್ರೋತ್ಸಾಹ ಸಿಗದೆ ನಮ್ಮಿಂದ ನಮ್ಮ ಇಲ್ಲಾದ ಬೆಳ್ಳಿಗೆ ದುಡಿಮೆಯ ತುಪ್ಪನ ಒಂದು 10,000 ರೂಪಾಯಿ ಬತ್ತನ 80,000 ರೂಪಾಯಿ ಇಲ್ಲದ ಖರ್ಚು ತುಪ್ಪ 2,000 ರೂಪಾಯಿ ನಮ್ಮ ಖರ್ಚಿಗೆ ದೀಪ ಆಯ್ತು ಮದ್ದು ಮಾತ್ರೆ ಅವಳು ಜೋಕುನ ತಿಂಡಿ ಜನಂತ ಖರ್ಚಿನ ಮತ್ತು ಅವ ತೋನಿಲ್ಲ ಅವೇನಕನೆ ಈ ಬ್ಯಾಂಕ್ ಅಭಿವೃದ್ಧಿ ಪದ ಬತ್ತನ ಇನ್ನಿತ್ಯದಲ್ಲಿ ಪಣ್ಣಾಗಿ ನಮ್ಮ ಎರಡೇ ಕಂತನೆ ಬಂದು ನಮ್ಮ ಸದಸ್ಯನ ಮಗನ ಬಂದು ವೇತನ ವಿದ್ಯಾರ್ಥಿ ವೇತನ ಅವೇನಕನೆ ಎಲ್ಲೇ 10 ಜೋಬು ನಮ್ಮ ಪರಿಹಾರ ಆಗಬೇಕು ಅವೇನಕನೆ ಕೆಲವು ಸಹಕಾರ ತೀರ ಬಡ ಸದಸ್ಯರಿಗೆ ಆರೋಗ್ಯದ ಸಹಾಯ ಮಂತ್ರಲ್ಲ ಅವಕಾಶ ಸಿಗಡು ಅಂಚೆಯಿಂದ ಅದು ಮಾತೆಲ್ಲ ಅಕಲಾಗ ನೇಟು ಈ ಠೇವಣಿ ಒவ்வொಂದು ವಿಷಯಗಳನ್ನ ಈ ಬ್ಯಾಂಕಿನ ಕೈತಲ್ಲಿ ಬರ್ತದೆ ಸೊಸೈಟಿನ ಅಭಿವೃದ್ಧಿ ಪಡೆದುಕೊಂಡಾಗ ನಮ್ಮನ್ನ ನಂಬುದು ದಾದಾನ ಸಹಾಯ ಸಹಕಾರ ಇದ್ದದ ಎಲ್ಲ ನಿವೃತ್ತಿ ಜೀವನ ಒಂದೇ ಕಾಸು ಬೇತತಿಗಳುಂಡು ಐದಾನೆ ಸೌಂದರ್ಯ ಸೊಸೈಟಿ ಜೀವನ ವ್ಯವಸ್ಥೆ ಮಾಡ್ಕೊಳ್ಳೆ ಕೊಂದು ಅವಗಾಹ ಕೊಟ್ಟೆ ಮಾತನಾಡಿ ಸಹಕಾರ ಕೊಡಲಿ ಈ ಒಂದು ಸೌಂದರ್ಯ ಓಂ ಸಾಯಿ ಸಂವಾದ ಸಹಕಾರಿ ಸಂಘ ನಮ್ಮ ಪರಿಸರಗಳು ಕೆಟ್ಟ ಬೆಳವಣಿಗೆ ಬರ್ತದೆ ಕೆಟ್ಟ ಬಲ್ಲು ನಡಪಾಡು ಕಳೆಯದ ಒಂದು ಅನಿಸಿಕೆ ಈ ಕೆಲಸ ಬಲ್ಲು ನಡಪೋಡಣ್ಣ ಕೊರ್ಪುಣಾಟು ದೇವಿದು ಅಲ್ಪದ ನಮ್ಮ ಸಿಬ್ಬಂದಿ ವರ್ಗದ ಕೈಗೊಂಡು ಕಿವಿ ಮಾತರ ತಿಳಿಸೊಂದು ಮತ್ತೊಂದು ನಿಖಲಿತ ಜನ ಕಮ್ಮಿ ಇತ್ತು ಇಲ್ಲೇ ಸಂಸ್ಥೆ ಅವು ಮಲ್ಲಾರು ಬರ್ತದಕ್ಕನೆ ನಿಖಲಿಗೆ ಇನ್ಕ್ರಿಮೆಂಟ್ ಬೋನಸ್ ಕೆಟ್ಟ ಅವಕಾಶ ಮತ್ತಿಕೊಂಡು ಒಂದು ನ್ಯಾಯಬದ್ಧವಾದ ಆತ್ಮಸಾಕ್ಷಿ ತಕ್ಕ ನೀವು ಬೆಂದಿದ್ದು ಕೆಟ್ಟ ಬುದಲಿಕೊಂಡರೆ ದಯಪಡಿ ಕೆಲವು ಸೊಸೈಟಿಗಳು ಕೆಲಸದ ಹೇಳ್ತದೆ ಮಾತ ತೀರಾ ಸ್ಥಿತಿಗೆ ಬೈದರೆ ಅಜ್ಞಾನಿ ಭಾಷಣ ಪಂಪುಜಿ ಆ ನಿಟ್ಟಿಲು ನಿಖಲ ಎಟ್ಟ ಕೊಲ್ಲೋಡು ಬಂದದು ನಿಖಲ ರೇವತ ತುಂಬದ ಕಾರ್ಯದ ನಿಖಲ ಜೀವನ ಕೊಲ್ಲಾವಳಿ ಎಟ್ಟ ವೇತನ ಸಿಗಡೆ ಹೊಸ ವೇತನ ಆಯೋಗ ಬಂದಾಗ 5ನೇ ವರ್ಷ ಬದಲಾವಣೆ ಆದಾಗ ನಿಖಲ ವೇತನ ಎಟ್ಟ ಮಟ್ಟಿಗೆ ಹೋಗಿ ನಿಖಲೆ ವೇತನಕ್ಕೆ ಚಂಪಾದ ಹೋಗಿ ನೀವೇ ಸಹಕಾರಿ ಸೌಹಾರ್ದಗಳು ಉನ್ನತ ಅಭಿವೃದ್ಧಿ ಬರಲು ಬಂದಿದೆ ಎನ್ನೊಂದು ಆಶಯ ನಿಖಲ ಸೌಹಾರ್ದ ಹೆಂಗೆ ಮಾನವ ಬಂದಿದೆ ಈ ಒಂದು ಅವಕಾಶ ಬಂದ ಪಾತ್ರಗಳು ಅವಕಾಶ ಕೊನ್ನ ಅಧ್ಯಕ್ಷ ಪದಾಧಿಕಾರಿ ಹೊಂದಿಸಲಿದ್ದು ದೊಡ್ಡ ಪಾತ್ರ ದೇವಿ ನಮ್ಮ ಸೌಂದರ್ಯ ಓಂ ಸಾಯಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸದಸ್ಯರು ఒక ಎಂಟು ಪದಗಳು ಮಾತ್ರ ಡೈರೆಕ್ಟರ್ ఒక ನಮ್ಮ ಸೌಂದರ್ಯ ಓಂ ಸಾಯಿದ ಆಡಳಿತ ಮಂಡಳಿ ಪಕ್ಕ ಅಂತ ಸಿಬ್ಬಂದಿ ವರ್ಗಗಳಿಲ್ಲ ನನಗೊಂಡ ಇಲ್ಲಿ ನಮ್ಮ ಯಾರ ಅಧ್ಯಕ್ಷರು
ಎಲ್ಲದಕ್ಕೆ ಮಾತೆಲ್ಲ ನಿಮ್ಮ ಅಧ್ಯಕ್ಷರು ನಮ್ಮ ಒಂದು ಬೀಜ ಮಾಡ್ದ ಆ ಬೀಜ ಒಂದು ಮಲ್ಲ ಫಲ ಈ ಸೌಂದರ್ಯ ಹೋಮ್ ಸಾಯಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಮಂತ್ರಿ ಹತ್ರ ಒಂದು 4 ಜನಕ್ಕೆ 3 ಬೇರೆ ಆಗ್ತದೆ ಆ ಬೇರೆಲ್ಲ ಆಗ್ತೇನೆ ಒಂದು ಸಂಸಾರ ಹೋಗ್ಬೋದು ಅವು ಪೂರ ನಿಕ್ಲಿನ ಕೊಡುಗೆ ನಿಕ್ಲು ಒಂದು 550 ರೂಪಾಯಿ 1000 ರೂಪಾಯಿ ಪೂರ ಪಾರ್ಟ್ ಮೆಂಬರ್ಶಿಪ್ ಆದಾಗ ಈ ಮೆಂಬರ್ಶಿಪ್ ನಮ್ಮ ಸಂಸ್ಥೆ ನಡೆದುಕೊಂಡು ಇಂಥ ಶಶಿಧರ್ ಪಂಡ್ಯರು ಆಯ್ತಾ ನಿಯಮ ನಿಬಂಧನೆಗಳ ತಾಲಮಾತ ಉಂಟು ನಮ್ಮ ನಮ್ಮನೆ ಸಾಲ ಕೊಡೋದು ಅಂತ ಆ ಸಾಲದ ನಿಬಂಧನೆ ಪ್ರಕಾರ ನಮ್ಮ ಪಾರ್ಲಿಮೆಂಟ್ ಕೆಲವರಿಗೆ ಬಾರಿ ಕೋಪ ಆಗೋದು ಹೆಂಗ್ ಕೊಯ್ಗೊಂಡು ಸಾಲ ಕೊಡ್ತಿರೋದು ಸಾಲ ಕೊಟ್ಟ ಆಯ್ತಾ ಗೌರ್ಮೆಂಟ್ ಕೆಲವು ರೂಲ್ಸ್ ಉಂಟು ಆ ರೂಲ್ಸ್ ಪ್ರಕಾರ ನಮ್ಮ ಕೊಡಲಿ ಸೌದರ್ ರಮೇಶನ ಸೊಸೈಟಿ ಪೋಯ ಹಿಂಗೆ ಲೋನ್ ಕೊಡ್ತಿದ್ದು ಓಕೆ ಇಂಗ್ಲೆಂಡ್ ಅಲ್ಪ ಮಾಡ್ಕೊಳ ಕೆಲಸದಾಗ ಅಕ್ಲ ಪಾತ್ರ ಐದು ನಿಜವಾಗಿ ಹೆಚ್ಚಿನ ಒಂದು ಜನಕ್ಕೆ ಗೊತ್ತಿದೆ ಸೊಸೈಟಿ ಬಂದದ್ದು ಎಲ್ಲ ಒಡೆಯನ ಆಸ್ತಿ ಅಂತ ಯಾನಿ ಇನಿ ಅಧ್ಯಕ್ಷ ಎಲ್ಲ ಏರ್ಲಕ್ಕೆ ಅಧ್ಯಕ್ಷ ನಿಮ್ಮ 500 ರೂಪಾಯಿ ಮೆಂಬರ್ ನಾವು ಆಯ್ನಕ್ಕೂ ಮಾತೆಲ್ಲ ನೆಕ್ಕ ಚುನಾವಣೆಗೆ ಮುಂತು ನಂಚಿನ ಅವಕಾಶ ಉಂಟು ನಮ್ಮ ಒಂಜಿ ಮಾತೆಲ್ಲ ಸೇರ್ದು ಒಂಜಿಂದು ಮುಂದುವರಿಯೋದು ನೆಟ್ಟು ಮಾತೆರೆಗೆ ಒಂದು ಉಪಕಾರ ಬಂದಿರೋ ಒಂದು ದೃಷ್ಟಿದು ಯಾರು ಸೊಸೈಟಿ ಬರ್ತೀವಿ ನೆಟ್ಟು ಅಧ್ಯಕ್ಷಕ್ಕೆ ನಮ್ಮನೆದೆಲ್ಲ ₹1 ಎಲ್ಲ ಸಂಭಾವನೆ ಇತ್ತು ಬೇರೆ ಮಂತ್ರಿಗೆ ಸಂಬಳ ಬರ್ತದೆ ಅಧ್ಯಕ್ಷಕ್ಕೆ ಸಂಬಳ ಹಚ್ಚಿ ಮತ್ತೆ ಡೈರೆಕ್ಟರ್ ನಟ್ಲಿಗೆ ಏರಿಗಳ ಸಂಬಳದಾರ ಹಚ್ಚಿದೆ ಅಷ್ಟೇ ಕುದರುಂಟು ಇಂಚಿನವರು ಯಾರು ಮೆಂಬರ್ ಆದ್ರೆ ಯಾರು ಡೈರೆಕ್ಟರ್ ಆದ್ರೆ ಒಂದು ಮನುಷ್ಯ ಒರಿಯ ಕೋರಿ ಉಪಕಾರ ಮಾಡ್ತಾರೆ ಕಲ್ಪೋಡು ಅವ ಈ ಕೋವಿಡ್ ಮಾತ್ರ ಗೊತ್ತಾಗ್ತದೆ ನೆಟ್ಟು ಮಲ್ಲ ಏನು ಎಲ್ಲಿ ಏನು ಪಾಪದ ಏನು ಬಡವ ಏನು ಮತ್ತೆ ಏನು ಮಾತೆಲ್ಲ ಬಂದು ಅಂಚಾದಪ್ಪ ನಮ್ಮ ಒರಿಯೋದ್ರಲ್ಲಿ ಸಹಾಯ ಮಾಡ್ತಲ್ಲ ಈ ಪ್ರಪಂಚದ ಬಗ್ಗೆ ನಾಲೆಜ್ ಬರೀ ಕಾಸು ಏತ ಕಾಸು ಇದ್ರೆ ನಾಲೆಜ್ ಅವ ಈ ಕೋವಿಡ್ ತೊಳೆಯೋದು ಅಂತ ಒಂದು 10 ಜನಕ್ಕೆ ನಮ್ಮ ಉಪಕಾರ ಮಾಡ್ತಲ್ಲ ಅವೇ ನಂಗೆ ನಮ್ಮ ದುಮ್ಮದ ಜೀವನವು ಒಂದು ಸಾಕಾರ ನಮ್ಮ ಜೋಗುಲವಾಡು ಏನಾದ್ರು ಅಕ್ಕಿ ನಮ್ಮ ಒಂದು ಇಂಚಿನ ಒಂದು ಸಂಸ್ಥೆ ಇಂಥ ಒಂದು ಒಂದು ಬುಧರು ಅಂಚಾದಪ್ಪ ಮಾತೆಲ್ಲ ನಮ್ಮ ಸಹಕಾರಿ ಆದಪ್ಪ ಬರೀ ಎನ್ನ ಬಡೆ ಜೋಗು ಬಂದಿರೋ ಭಾವನೆ ಇತ್ತು ನಾವು ಮಾತೇನೆ ಎಂಟು ಮಾತೇನೆ ಪ್ರಕಾಶ ಬಂದಿದೆ ಮತ್ತೆ ತಿಳ್ತೋದು ಕೊಡೋದು ಖಂಡಿತವಲ್ಲ ತಿಳ್ತೋದೆ ಮಾತೆಲ್ಲ ಬಂದಿದೆ ಬಟ್ ಆ ಕೆಲವು ಎಂಟೆಂಟು ಪಾತ್ರ ಇದೆ ಸೊಸೈಟಿ ಪಟ್ಟ ದಾದ ಪಟ್ಟ ಅರ್ಥಪೂರ್ಣವಾಗಿ ಬಂದಿದೆ ಖಂಡಿತವಲ್ಲ ಒಂದು ಉಪ್ಪು ನೆಟ್ಟ ಈ ಒಂದು 5 ವರ್ಷ ಯಾರ ಅಧ್ಯಕ್ಷರೇ ಎಲ್ಲನೇ ಏರ್ಲ ನೆಟ್ಟ ಅಧ್ಯಕ್ಷರ ಒಂದು ಅವಕಾಶವನ್ನು ಮಾತೆಲ್ಲ ಸಹಕಾರವನ್ನು ನಮ್ಮ ಪೂರ ಕೆಲಸ ಒಂಚೂರು ಆಯ್ನಾತ್ ಕಮ್ಮಿ ಆಗ್ತದೆ ಈ ಸರಿ ಕೊರೋನಾದ ಹತ್ರ ಮತ್ತೆ ಮನ್ಪುರ ಕೆಲಸ ಕಮ್ಮಿ ಆಗ್ತದೆ ಯಾರ ಒಂದು ಆಸೆ ಇರ್ತದೆ ಮತ್ತೆ ಶಾರದಾ ಸಮಿತಿದೊಟ್ಟಿಗೆ ಸೇರಿದು ನಮ್ಮಲ್ಲಿ ಹೆಲ್ತ್ದವರು ఒక దాదాపు వచ్చి ಜನಪ್ರಿಯ ಉಪಕಾರ ಒಂದು ಕಾರ್ಯ ಮಾಡ್ಕೊಂಡು ಇರ್ತದೆ ಆದ್ರೆ ಈ ಕೊರೋನಾದ ಆಗ್ತದೆ ಮುಂದಿನ ನಮ್ಮ ನೆಟ್ಟನ್ನೆಲ್ಲ ಈ ಮಹಾಮಾರಿ ದೂರ ಹೋದು ನಮ್ಮ ಮಾತೆಲ್ಲ ಆತ್ಮೀಯರಾಗಿರ್ತದೆ ಪಂಚಾಯತ್ ಜೋಗ್ಲೆಕ್ಕ ಮಾತೆಲ್ಲ ಒಪ್ಪುವಂತ ಬಂದಂತ ಎಲ್ಲ ಮಾತಾಡಬೇಕು ಸೌಂದರ್ಯ ರಮೇಶ್ ಅವರದ್ದು ಮೊದಲು ಆದ್ಯತೆ ಕೆಲಸದವರು ಮತ್ತೆ ಅದರಲ್ಲಿ ಉದ್ಯೋಗ ಮಾಡುವವರು ಅದರಲ್ಲಿ ದುಡಿಯುವವರಿಗೆ ಸಮಾಧಾನ ಆಗಬೇಕು ತೃಪ್ತಿ ಆಗ್ಬೇಕಂತ ಒಂದೇ ಒಂದು ಇಂಟೆನ್ಷನ್ ಅವರ ಮನಸ್ಸಿನ ಇರ್ತದೆ ಅದು ಯಾವಾಗಲೂ ನಾವು ಕಾಣುವಂಥ ವಿಷಯ ಆ ನೆಲೆಯಲ್ಲಿ ನಮ್ಮ ಶಾರದಾ ಸಮಿತಿಗೂ ಕೂಡ ಪ್ರತಿ ವರ್ಷ ಅವರು ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಅವರು ಒಂದು ದೊಡ್ಡ ಸಹಕಾರವನ್ನು ನಾವು ಯಾಚಿಸ್ತೇವೆ ಮತ್ತೆ ಈ ಭಾಗದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಟುವುದರ ಮೂಲಕ ಕೂಡ ನಮಗೆ ಈ ಪರಿಸರಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸೊಸೈಟಿಯಲ್ಲಿ ಏನೆಲ್ಲ ಸಹಕಾರ ಉಂಟು ಮುಂದಿನ ದಿನಗಳಲ್ಲಿ ಅಂತೇಳಿ ಈ ಸ್ಟ್ಯಾಂಪ್ ಮತ್ತೆ KMC ಅವರದ್ದು ಅದರ ಮೆಡಿಕಲ್ ಫೆಸಿಲಿಟಿಯದ್ದು ಫಾರ್ಮ್ಸ್ ಎಲ್ಲ ಫಿಲ್ಅಪ್ ಮಾಡುವಂಥದ್ದು ಅದರ ಸೌಲಭ್ಯ ಒದಗಿಸುವಂಥದ್ದು ಅದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಪಹಣಿ ಪತ್ರ RTC ಅದನ್ನು ತೆಗೆಯುವಂಥದ್ದು ಇದೆಲ್ಲ ಇಲ್ಲೇ ಬಂದು ಸೊಸೈಟಿಯಲ್ಲಿ ಯಾರು ಬಂದು ಅದರ ಸಹಕಾರ ಪಡಿತೀರೋ ಮಂಗಳೂರಿಗೆ ಹೋಗದೆ ಇಲ್ಲಿ ಅದರ ಉಪಕಾರವನ್ನು ಮಾಡುವಂತಹ ಕ್ರಮವನ್ನು ಕೈಗೊಳ್ಳುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರ ಸಹಕಾರ ಇರಲಿ ಅಂತೇಳಿ ಆಶಿಸ್ತಾ ಈಗ ಸಭೆಯ ಮುಕ್ತಾಯ ಅವರು ಅಧ್ಯಕ್ಷ ಭಾಷಣದಲ್ಲಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮನಗಳನ್ನು ಸಲ್ಲಿಸಿ ಧನ್ಯವಾದ ಸಮರ್ಪಣೆಗೆ ಶಶಿಧರ್ ಬರಬೇಕಾಗಿದೆ. ನಮ್ಮ 2019-20 ಸಾಲಿನ ಈ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸಹಕಾರಿಯ ಅಧ್ಯಕ್ಷರಾದ ಶ್ರೀ ಸೌಂದರ್ಯ ರಮೇಶ್ ಅವರಿಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮೆಲ್ಲ ಸದಸ್ಯರ ಪರವಾಗಿ ಹಾರ್ದಿಕವಾಗಿ
ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವತ್ತಿನ ವಾರ್ಷಿಕ ಸಾಮಾನ್ಯ ಸಭೆಯ ಬಗ್ಗೆ ಶುಭಾಶಯವನ್ನು ಕೋರಿ ಬ್ಯಾನರ್ ಹಾಕಿರ್ತಾರೆ ಕೆಲವರು. ನಮ್ಮ ಸಹಕಾರಿಯ ಕಟ್ಟಡದ ಮಾಲಕರಾದಂತಹ ಪ್ರೀತಮ್ ಸುವರ್ಣ, ಬ್ರೈಟ್ ಗ್ರಾನೈಟ್ ಮಾರ್ಬಲ್ಸ್ ಮಾಲಕರು, 3 ಹೊಸಪುರ ಬಳಗ ಮತ್ತು ನಮ್ಮ ಸಹಕಾರಿಯ ಕಚೇರಿ ಇರುವ ಕಟ್ಟಡದ ಎಲ್ಲ ಅಂಗಡಿ ಮಾಲಕರು ಮತ್ತು ಸಿಬ್ಬಂದಿಗಳು, ಇವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳು. ಇವತ್ತಿನ ಸಾಮಾನ್ಯ ಸಭೆಯ ಲಘು ಉಪಹಾರವನ್ನು ಒದಗಿಸಿಕೊಟ್ಟಂತಹ ಶೃಂಗಾರ್ ಕ್ಯಾಟರರ್ಸ್ ಇವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಪರವಾಗಿ ಆರ್ಥಿಕ ಅಭಿನಂದನೆ. ಇವತ್ತಿನ ಧ್ವನಿವರ್ಧಕ ಸೌಲಭ್ಯವನ್ನು ಒದಗಿಸಿಕೊಟ್ಟಂತಹ ಸೋಮನಾಥ ಲೈಟಿಂಗ್ಸ್ ಇವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದಗಳು. ನಮ್ಮ ಇವತ್ತಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸಲು ಸ್ಥಳ ಅವಕಾಶವನ್ನು ಕೊಟ್ಟಂತಹ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಸಭಾಭವನ ಸಮಿತಿ ಕೊಳಿಯ ಇದರ ಆಡಳಿತ ಮಂಡಳಿಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳು. ಇವತ್ತಿನ ಸಭೆಗೆ ಆಗಮಿಸಿದಂತಹ ಸಹಕಾರಿ ಎಲ್ಲ ಸದಸ್ಯರಿಗೂ ಹಾಗೂ ಹೊಸಪುರ ಚಾನೆಲ್ಗೂ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳು. ನಮ್ಮ ಈ ವಾರ್ಷಿಕ ವರದಿ ಮತ್ತು ನೋಟಿಸಿನ ವೆಚ್ಚವನ್ನು ನಮ್ಮ ಸಹಕಾರಿ ಅಧ್ಯಕ್ಷರಾದ ಸೌಂದರ್ಯ ರಮೇಶ್ ಅವರೇ ಸ್ವತಃ ಭರಿಸಿರುತ್ತಾರೆ. ಇದಕ್ಕೆ ಅವರಿಗೆ ಕೃತಜ್ಞತೆಗಳು. ಅದರ ಅಡ್ವರ್ಟೈಸ್ಮೆಂಟ್ ಹಾಕಿ ಅವರೇ ಅದರ ಹಣವನ್ನು ಆ ಸಂಸ್ಥೆಯ ಮೂಲಕ ಭರಿಸಿ ಈ ಬ್ಯಾಂಕಿಗೆ ಏನೇ ಖರ್ಚು ಬೀಳದ ರೀತಿಯಲ್ಲಿ ಅದನ್ನು ಈ ಪುಸ್ತಕವನ್ನು ನಿಭಾಯಿಸಿದ್ದಾರೆ.